हे कृष्ण। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। जय जय श्री चैतन्य जय नित्यानंद, जय द्वैत चंद्र जय गौर भक्त वृंद। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च। श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्णा करुणा सिन्धु दीनबन्धो जगत्पते गोपेश गोपिका कान्ता राधाकान्ता नमोऽस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। श्री श्री राधा गोविंद की जय, श्री श्री गौरनिताय की जय, ಶ್ರೀಲ ಪ್ರಭುಪಾದ ಕಿ ಜೈ। ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಸ್ಕಾನ್ ಮಂಗಳೂರು ಇವರು ಆಯೋಜಿಸಿರುವ ಶ್ರೀ ಚೈತನ್ಯ ಶಿಕ್ಷಾಮೃತ ತರಗತಿಗೆ ಸ್ವಾಗತ. ಇಂದು ಅಧ್ಯಾಯ 15 ಆತ್ಮಾರಾಮ ಶ್ಲೋಕ ವ್ಯಾಖ್ಯಾನ ಮುಂದುವರಿದ ಭಾಗ. ಆತ್ಮಾರಾಮಶ್ಚ ಮುನಯೋ ನಿರ್ಗ್ರಂಥ ಅಪಿ ಉರುಕ್ರಮೇ ಕುರ್ವಂತಿ ಅಹೈತುಕೀಂ ಭಕ್ತಿಂ ಇತ್ತಂ ಭೂತಗುಣೋ ಹರಿಃ. ಮುಕ್ತಾತ್ಮರು ಸಂಪೂರ್ಣವಾಗಿ ಸ್ವಸಂತೃಪ್ತರು ಆದ ಜನರು ಭಗವಂತನ ಭಕ್ತರಾಗುತ್ತಾರೆ ಅಂತ ಹೇಳೋದು ಈ ಶ್ಲೋಕದ ಸೂಚನೆ. ಇದನ್ನು ವಿಶೇಷವಾಗಿ ನಿರಾಕಾರವಾದಿಗಳನ್ನು ಉದ್ದೇಶಿಸಿ ಹೇಳಲಾಗಿದೆ. ಈ ಮಾಯಾವಾದಿಗಳು ದೇವೋತ್ತಮನ ಪರಮ ಪುರುಷನ ಬಗ್ಗೆ ಏನು ಗೊತ್ತಿಲ್ಲ ಅವರು, ಯಾಕೆಂದರೆ ಅವರು ನಿರಾಕಾರ ಬ್ರಹ್ಮನಿಂದ ತೃಪ್ತರಾಗಿರ್ತಾರೆ. ಆದರೆ ಕೃಷ್ಣ ಎಷ್ಟು ಮನೋಹರ, ಎಷ್ಟು ಶಕ್ತಿವಂತ ಅಂದರೆ ಅವನು ಇಂತಹ ನಿರಾಕಾರವಾದಿಗಳು ಮಾಯಾವಾದಿಗಳು ಅವರ ಮನಸ್ಸನ್ನು ಕೂಡ ಸೆಳೆಯುತ್ತಾನೆ. ಇದಿಷ್ಟು ಈ ಶ್ಲೋಕದ ಭಾವಾರ್ಥ. ನಿನ್ನೆಯ ದಿನ ನಾವು ಆತ್ಮಾರಾಮ ಶ್ಲೋಕದಲ್ಲಿ 11 ಶ್ಲೋಕಗಳಿವೆ. ಆ 11 ಅಂಶಗಳಿವೆ ಆತ್ಮಾರಾಮ ಶ್ಲೋಕದಲ್ಲಿ. ಈ 11 ಅಂಶಗಳಲ್ಲಿ ನಿನ್ನೆ ನಾವು ಆತ್ಮಾರಾಮ, ಮುನಯ, ನಿರ್ಗ್ರಂಥ,
ಮತ್ತೆ ಉರುಕ್ರಮೆ, ಕುರುವಂತಿ, ಅಹೈತುಕಿ, ಭಕ್ತಿಂ, ಇತ್ತಂಭೂತ ಗುಣ. ಇಲ್ಲಿವರೆಗೆ ಇಷ್ಟು ಶಬ್ದಗಳನ್ನು ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಯವರಿಗೆ ಅದರ ವಿವರಗಳನ್ನು ತಿಳಿಸಿದ್ದಾರೆ. ಇದನ್ನು ನಿನ್ನೆ ನಾವು ಕಲಿತಿದ್ದೇವೆ. ಇವತ್ತು ನಾವು ಹರಿ ಎನ್ನುವ ಶಬ್ದದ ಬಗ್ಗೆ ನೋಡೋಣ. ಇದಕ್ಕೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ ಮತ್ತು ಹರಿ ಎಂಬ ಶಬ್ದದ ಅರ್ಥ ಏನು ಅಂತ. ಹರಿ ಎಂಬ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಹರಿ ಅಂದರೆ ಅದನ್ನ ತೆಗೆದುಕೊಂಡು ಹೋಗುವವನು. ಎಷ್ಟು ಅರ್ಥಗಳಿಂದ ನೋಡೋಣ. ಹರಿ ಅಂದರೆ ಎಲ್ಲ ಅಮಂಗಳಗಳನ್ನು ಕಳೆಯುವವನು. ಶ್ರೀಕೃಷ್ಣ, ಭಗವಾನ್ ಶ್ರೀಕೃಷ್ಣ ಭಕ್ತರ ಅಮಂಗಲಗಳನ್ನು ಕಳೆದು ಹಾಕ್ತಾನೆ, ಅಮಂಗಲಗಳನ್ನು ತೆಗೆದು ಬಿಡ್ತಾನೆ, ಭಕ್ತರ ಪಾಪಗಳನ್ನು ಕ್ಷಮಿಸ್ತಾನೆ. ಹರಿ ಅಂದರೆ ಅಜ್ಞಾನವನ್ನು, ಭ್ರಮೆಯನ್ನು ಕಳೆಯುತ್ತಾನೆ. ಹರಿ ಅಂದರೆ ಸಂಸಾರ ಬಂಧನವನ್ನು ಕಳೆಯುತ್ತಾನೆ. ಹರಿ ಅಂದರೆ ಎಲ್ಲವನ್ನು ತೆಗೆದುಕೊಂಡು ಹೋಗುತ್ತಾನೆ. ಅಂದರೆ ಕೃಷ್ಣ ಹರಿ, ಏಕೆಂದರೆ ಅವನೇ ಕಾಲ, ಅವನೇ ಮೃತ್ಯು ಸರ್ವಹರಶ್ಚ. ಅಂದರೆ ಮೃತ್ಯು ಬಂದಾಗ ಎಲ್ಲವನ್ನು ತೆಗೆದುಕೊಂಡು ಹೋಗ್ಬಿಡುತ್ತೆ. ಮತ್ತೆ ಹರಿ ಅಂತಂದ್ರೆ ಭಕ್ತಿ ಸೇವೆಗೆ ಬರುವ ಅಡ್ಡಿ ಆತಂಕಗಳನ್ನು ಕೂಡ ನಿರ್ಮೂಲನೆ ಮಾಡ್ತಕ್ಕಂಥದ್ದು. ಯಸ್ಯ ಅಹಂ ಅನುಗೃಹಣಾಮಿ ಹರಿಷ್ಯೆ ತದ್ದನಂ ಅಂತ ಹೇಳಿದ್ದಾನೆ. ಅಂದ್ರೆ ಯಾರಿಗೆ ಅನುಗ್ರಹ ಕೊಡ್ತೇನೆ ಅವರ ಸಂಪತ್ತನ್ನು ನಾನು ತೆಗೆದು ಬಿಡ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ಭಗವಂತ ಯಾವುದು ಒಳ್ಳೆಯದು ಅದನ್ನ ಅವನು ಕೊಡ್ತಾನೆ, ಮತ್ತು ಯಾವುದು ನಮಗೆ ತೊಂದರೆ ಕೊಡುತ್ತೆ, ಬದುಕಲ್ಲಿ ಅಮಂಗಲ, ಅದನ್ನು ತೆಗಿತಾನೆ. ಅದಕ್ಕಾಗಿ ಅವನಿಗೆ ಹರಿ ಅಂತ ಹೆಸರು. ಇಲ್ಲಿ ಹರಿ ಅಂತಂದ್ರೆ ಕೃಷ್ಣ ಹೇಗೆ ಅಂತಂದ್ರೆ, ಶರದ್ ಋತುವಿನಲ್ಲಿ ಏನಾಗುತ್ತೆ, ಮಳೆಗಾಲದಲ್ಲಿ ಏನಾಗಿರುತ್ತೆ, ಕರಿಮೋಡ ಇರುತ್ತೆ. ಮತ್ತೆ ಈ ಕರಿಮೋಡಗಳನ್ನು ಮಳೆಗಾಲದಲ್ಲಿ ತುಂಬಿರುತ್ತೆ. ಆದರೆ ಮಳೆಗಾಲ ಕಳೆದ ಮೇಲೆ ಶರದ್ ಋತು ಬರುತ್ತೆ. ಈ ಶರದ್ ಋತು ಏನ್ ಮಾಡುತ್ತೆ, ಆಕಾಶದಿಂದ ಕರಿಮೋಡಗಳನ್ನ ತೆಗೆಯುತ್ತದೆ. ಮತ್ತೆ ನೀರು ಕೊಳಕಾಗಿರುತ್ತೆ ಮಳೆಗಾಲದಲ್ಲಿ. ಆ ಕೊಳಕು ನೀರನ್ನ ತಿಳಿಯಾಗಿ ಮಾಡುತ್ತೆ ಶರದ್ ಋತು. ನೆಲ ರಾಡಿಯಾಗಿರುತ್ತೆ ಮಳೆಗಾಲದಲ್ಲಿ. ಹಾಗೆ ಮಳೆಗಾಲ ಕಳೆದ ಮೇಲೆ ಬಂದ ಶರದ್ ಋತು ಆ ಎಲ್ಲ ನೆಲವನ್ನ ಸ್ವಚ್ಛ ಮಾಡುತ್ತೆ. ಅದೇ ರೀತಿ ಕೃಷ್ಣ ಪ್ರಜ್ಞೆ, ಅಲ್ಲಿ ಕೃಷ್ಣ ಪ್ರಜ್ಞೆಗೆ ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಯನ್ನು ತೆಗೆದುಕೊಂಡಾಗ ಎಲ್ಲ ಕೊಳಕನ್ನು ಅದು ನಿವಾರಣೆ ಮಾಡುತ್ತೆ. ಅಂತಹ ವ್ಯಕ್ತಿಯಲ್ಲಿದ್ದ ಎಲ್ಲ ಕೆಟ್ಟದ್ದನ್ನು ಕೂಡ ಅದನ್ನ ನಿವಾರಣೆ ಮಾಡುತ್ತೆ. ಅದಕ್ಕಾಗಿ ಕೃಷ್ಣನೇ ಹರಿ. ಶರದ್ ಋತು ಶರದ್ ಋತುವಿನಲ್ಲಿ ಆಕಾಶ ಸ್ವಚ್ಛವಾಗಿ ಬಿಳಿಯಾಗಿ ಕಾಣುತ್ತೆ, ಮತ್ತೆ ನೀರು ತಿಳಿಯಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಪ್ರಜ್ಞೆಗೆ ಬಂದಾಗ ಒಬ್ಬ ವ್ಯಕ್ತಿ ತುಂಬಾ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ತಾನೆ, ಮತ್ತು ಕೆಟ್ಟ ಗುಣಗಳು ಹೋಗುತ್ತೆ, ಕೆಟ್ಟ ಆ ಒಂದು ಕೊಳಕು ವೃತ್ತಿ ಎಲ್ಲ ಹೋಗುತ್ತೆ. ಅದಕ್ಕಾಗಿ ಹರಿ ಎನ್ನುವ ಶಬ್ದಕ್ಕೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ ಅಂದ್ರೆ, ಎರಡು ಅರ್ಥ ಬಹು ಮುಖ್ಯವಾಗಿದೆ. ಯಾಕೆಂದ್ರೆ ಯಾರು ಭಕ್ತನ ಬದುಕಿನಲ್ಲಿನ ಅಮಂಗಲಗಳನ್ನೆಲ್ಲ ತೆಗೆಯುತ್ತಾನೋ ಅವನು ಹರಿ. ಮತ್ತು ಅವನ ಭಕ್ತನಿಗೆ ಅಮಂಗಲಗಳನ್ನು ತೆಗೆಯುವುದು ಒಂದೇ ಅಲ್ಲ, ಅವರಿಗೆ ದೈವ ಪ್ರೇಮವನ್ನು ಕೊಡ್ತಾನೆ, ಅವನು ಹರಿ. ಆದ್ದರಿಂದ ಕೃಷ್ಣ ಇಷ್ಟು ಮನೋಹರ ಅಂದ್ರೆ, ಒಂದಲ್ಲ ಒಂದು ವಿಧದಲ್ಲಿ ಅವನ ಸ್ಮರಣೆ ಮಾಡುವವನು ಬದುಕಿನ 4 ತಾಪತ್ರಯಗಳಿಂದ ಮುಕ್ತನಾಗುತ್ತಾನೆ. ಈ ಯಾವುದು ಇದು 4 ಬಗೆಯ ಆ ಪಾಪಗಳು, ಅದನ್ನು ನೋಡೋಣ. ಅಂದ್ರೆ ಯಾರು ಕೃಷ್ಣನ ಸ್ಮರಣೆ ಮಾಡ್ತಾರೆ ಆವಾಗ ಅವನಿಗೆ ಅಂತಹ ಭಕ್ತನಿಗೆ ಕೃಷ್ಣ ವಿಶೇಷ ಗಮನವನ್ನು ಕೊಡ್ತಾನೆ, ಮತ್ತು ಅವನ ಅಲ್ಲಿ ಭಕ್ತಿ ಪ್ರಗತಿಗೆ, ಆ ಭಕ್ತಿ ಸೇವೆಯ ಪ್ರಗತಿಗೆ ಏನೇನು ಅಡ್ಡಿ ಆತಂಕಗಳು ಬರುತ್ತೆ ಅದನ್ನೆಲ್ಲ ಅವನು ನಿವಾರಣೆ ಮಾಡ್ತಾನೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅಜ್ಞಾನದ ಪ್ರಭಾವ. ಅಜ್ಞಾನ ಅಂದ್ರೆ ಮಾಯೆ, ಅದನ್ನ ಅವನು ಮೂಲೋತ್ಪಾಟನೆ ಮಾಡ್ತಾನೆ, ಅಂದ್ರೆ ಮೂಲದಿಂದ ಕಿತ್ತು ತೆಗೆದುಬಿಡ್ತಾನೆ. ಸೊ ಹಾಗಾಗಿ ಕೃಷ್ಣನ ಬಗ್ಗೆ ಕೇಳುವುದರಿಂದಲೇ ವ್ಯಕ್ತಿಗೆ ಏನಾಗುತ್ತೆ, ಪ್ರೇಮ ವೃದ್ಧಿ ಆಗುತ್ತೆ.
ಇದು ಭಗವಂತ ಕೊಡ್ತಕ್ಕಂಥ ಬಹುಮಾನ. ಒಂದ್ ಕಡೆ ಅವನೇನ್ ಮಾಡ್ತಾನೆ, ಆ ಅಮಂಗಲಕರವಾದದ್ದನ್ನೆಲ್ಲ, ಕೆಟ್ಟದ್ದನ್ನೆಲ್ಲ, ಅನರ್ಥಗಳನ್ನೆಲ್ಲ ನಿವಾರಣೆ ಮಾಡ್ತಾನೆ, ಮತ್ತೆ ಮತ್ತೊಂದು ಕಡೆ ಶುಭಕರವಾದದ್ದನ್ನ ಪ್ರಧಾನವನ್ನು ಮಾಡ್ತಾನೆ. ಸೊ ಇದು ಹರಿ ಎನ್ನುವ ಶಬ್ದದ ಅರ್ಥ. ಈಗ ಇನ್ನು ನಾವು ತಿಳ್ಕೊಳ್ಳೋಣ, ಇಲ್ಲಿ ಹರಿ ಎಂಬುವ ಶಬ್ದದಲ್ಲಿ ಅವನು ಹೇಗೆ ಕಳವಳಕರವಾದ ಪರಿಸ್ಥಿತಿಗಳನ್ನು ಅವನು ನಿವಾರಣೆ ಮಾಡ್ತಾನೆ ಅಂತ ನೋಡೋಣ. ಅಂದ್ರೆ ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಗೆ ಬಂದಿದ್ದಾನೆ ಅಂತಂದ್ರೆ ಅವನಲ್ಲಿದ್ದ ಪಾಪ ಕಾರ್ಯಗಳನ್ನೆಲ್ಲ ಸ್ವಚ್ಛ ಮಾಡಿಬಿಡ್ತಾನೆ, ಅದನ್ನೆಲ್ಲ ಆ ಪಾಪ ಕಾರ್ಯಗಳಿಂದ ಮುಕ್ತನನ್ನಾಗಿ ಮಾಡಿಬಿಡ್ತಾನೆ. ಹೇಗೆ ಅಂತಂದ್ರೆ ಭಗವಂತ ಕೃಷ್ಣ ನಮಗೆ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಯಾವುದು ಇದು ಪಾಪ? ಅದನ್ನ ನಮ್ಮನ್ನ ಭಗವಂತ ಸರ್ವ ಪಾಪಗಳಿಂದ ನಮ್ಮನ್ನ ಮುಕ್ತಿ ಮಾಡುತ್ತಾನೆ. ಅಂದ್ರೆ ಇದರಲ್ಲಿ 4 ರೀತಿಯ ಪಾಪ ಕಾರ್ಯಗಳಿದೆ. ಅದಕ್ಕೆ 4 ಅಂದ್ರೆ ಲೆವೆಲ್ ಅಲ್ಲಿ ಇದೆ. ಮೊದಲನೇದು ಪಾತಕ, ಎರಡನೆಯದು ಉರುಪಾತಕ, ಮೂರನೆಯದು ಮಹಾಪಾತಕ, 4ನೇದು ಅತಿಪಾತಕ. ಪಾತಕ ಅಂತಂದ್ರೆ ಪ್ರಾರಂಭದ ದೆಸೆಯಲ್ಲಿ ಇರ್ತಕ್ಕಂಥ ಒಂದು ಪಾಪಗಳು, ಅಂದ್ರೆ ಪ್ರಿಲಿಮಿನರಿ ಸಿನ್ಸ್. ಆಮೇಲೆ ಉರುಪಾತಕ ಅಂದ್ರೆ ದೊಡ್ಡ ಪಾಪ, ತುಂಬಾ ವೆರಿ ಗ್ರೇಟ್ ಸಿನ್ಸ್. ಮಹಾಪಾತಕ ಅಂದ್ರೆ ಅತಿ ದೊಡ್ಡದಾದ ಪಾಪಗಳು, ಅದೇ ಗ್ರೇಟೆಸ್ಟ್ ಸಿನ್ಸ್. ಅತಿಪಾತಕ ಅಂದ್ರೆ ಮಹಾಪಾಪ, ಅತಿ ದೊಡ್ಡ ಪಾಪ, ಟಾಪ್ ಮೋಸ್ಟ್ ಸಿನ್. ಈ ರೀತಿ ಇದೆಲ್ಲ ಪಾಪಗಳನ್ನು ಕೂಡ ಭಗವಂತ ಕೃಷ್ಣ ಪ್ರಜ್ಞೆಯಲ್ಲಿ ಬಂದು ವ್ಯಕ್ತಿ ಭಗವಂತನಿಗೆ ಶರಣಾದಾಗ ಆ ಎಲ್ಲ ಪಾಪಗಳನ್ನು ನಿಷ್ಕ್ರಿಯವನಾಗಿ ಮಾಡಿಬಿಡ್ತಾನೆ, ಪಾಪಗಳನ್ನೆಲ್ಲ ಅವನು ತೊಳೆದು ಬಿಡ್ತಾನೆ. ಈಗ ಈ ಮೂಲಭೂತ ಪಾಪಗಳು ಯಾವುದು? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಮೂಲಭೂತ ಪಾಪಗಳು ಯಾವುದು? ಹರೇ ಕೃಷ್ಣ. ಹರೇ ಕೃಷ್ಣ. ಮೂಲಭೂತ ಪಾಪಗಳು ಯಾವುದು? ಸಣ್ಣ ಒಬ್ರು ಮಾತಾಡ್ಬೇಕು. ಹರೇ ಕೃಷ್ಣ. ಯಾರು ಹೇಳ್ತೀರಿ ಕೈ ಎತ್ತಿ, ಅವರಿಗೆ ನಾನು ಅನ್ಮ್ಯೂಟ್ ಮಾಡ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಹೇಳ್ತೀರಿ ಕೈ ಎತ್ತಿ. ಹರೇ ಕೃಷ್ಣ. ಶ್ರೀ ಓಕೆ. ಓಕೆ, ಹೇಳಿ. ಪ್ರಾರಬ್ಧ ಅಪ್ರಾರಬ್ಧ ಕೂಟಂ. ಮತ್ತೆ ಬೇರೆ? ಶೀಲಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶೀಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಾರಬ್ಧ ಕರ್ಮ. ಓಕೆ. 4 ವಿಧದ ಮೂಲಭೂತ ಪಾಪಗಳು ಅಂತಂದ್ರೆ ಅನೈತಿಕ ಸಂಬಂಧ, ಅಮಲು ಪದಾರ್ಥ ಸೇವನೆ, ಜೂಜಾಡುವುದು, ಮಾಂಸ ಭಕ್ಷಣ. ಇವು 4 ಬಗೆಯ ಮೂಲಭೂತ ಪಾಪಗಳು. ಈ ಪಾಪಗಳನ್ನೆಲ್ಲ ನಿವಾರಣೆ ಮಾಡ್ತಾನೆ ಅಂತ ಕೃಷ್ಣ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಶರಣಾಗತರಾದವರಿಗೆ ಎಲ್ಲ ರೀತಿಯ ಪಾಪಗಳನ್ನು, ಸರ್ವ ಪಾಪ ಎಲ್ಲ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಹೇಳಿದ್ದಾನೆ. ಇದನ್ನೇ ಇದರಲ್ಲಿ ಹೇಳ್ತಾರೆ ಭಾಗವತಮಲ್ಲಿ 11ನೇ ಸ್ಕಂದ 14ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಯಥಾ ಅಗ್ನಿ ಸಮೃದ್ಧಾರ್ಚಿ ಕರೋತಿ ಏದಾಂಸಿ ಭಸ್ಮಸಾತ್ ತಥಾ ಮದ್ ವಿಷಯ ಭಕ್ತಿರ್ ಉದ್ಧವ ಏನಾಂಸಿ ಕೃತ್ಸ್ನಶಃ. ಇಲ್ಲಿ ಭಗವಂತ ಉದ್ಧವನಿಗೆ ಹೇಳ್ತಾನೆ. ಏನ್ ಹೇಳ್ತಾನೆ? ಹೇಗೆ ಬೆಂಕಿ ಇದೆಯಲ್ಲ, ಅದು ಇಂಧನವನ್ನು ಸುಟ್ಟು ಭಸ್ಮ ಮಾಡುತ್ತೆ ಬೆಂಕಿ. ಅದೇ ತರಹ ಯಾರು ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ ಅವರ ಎಲ್ಲ ಪಾಪಗಳನ್ನು ಸುಟ್ಟು ಭಸ್ಮ ಮಾಡ್ತೇನೆ ಅಂತ ಭಗವಂತ ಹೇಳಿದ್ದಾನೆ. ಅದು ಹೇಗೆ ಕೇಳಿದ್ರೆ, ಕೃಷ್ಣ ಪ್ರಜ್ಞೆ ಅಂತಂದ್ರೆ ಅದು ಬೆಂಕಿ ಇದ್ದಂತೆ. ಸೊ ಈ ಬೆಂಕಿಯಲ್ಲಿ ಎಲ್ಲ ಪಾಪಗಳು ಸುಟ್ಟು ಭಸ್ಮವಾಗಿ ಹೋಗುತ್ತವೆ. ಸೊ ಈ ರೀತಿಯಾಗಿ ಪಾಪದ ಚಟುವಟಿಕೆಗಳು ಎಲ್ಲವೂ
ಭಗವಂತನ ಅನುಗ್ರಹದಿಂದ ನಿರ್ಮೂಲ ಆಗುತ್ತೆ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಭಕ್ತಿ ಸೇವಾ ಚಟುವಟಿಕೆಗಳಲ್ಲಿ ಕೃಷ್ಣ ಪ್ರಜ್ಞಾ ಭಕ್ತಿ ಸೇವೆಯಲ್ಲಿ ನಿರತರಾದಾಗ ಅಲ್ಲಿ ಏನೇನು ಪಾಪಗಳು ಘಟಿಸುತ್ತೆ ಅದೆಲ್ಲ ಕೃಷ್ಣ ಪ್ರಜ್ಞೆಯೊಳಗೆ ಅದು ಸುಟ್ಟು ಭಸ್ಮವಾಗುತ್ತೆ. ಅಂದ್ರೆ ಕೃಷ್ಣ ಪ್ರಜ್ಞೆ ಬೆಂಕಿ, ಆ ಬೆಂಕಿಯಲ್ಲಿ ಎಲ್ಲವೂ ಸುಟ್ಟು ಹೋಗುತ್ತೆ. ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆ ಮಾಡೋದ್ರಿಂದ, ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಯಲ್ಲಿ ನಿರತರಾಗೋದ್ರಿಂದ ಭಗವಂತನ ಅನುಗ್ರಹ ಸಿಕ್ಕತ್ತೆ. ಮತ್ತು ಈ ಅನುಗ್ರಹದಿಂದ ಎಲ್ಲ ಪಾಪದ ಚಟುವಟಿಕೆಗಳು ನಿರ್ಮೂಲವಾಗುತ್ತದೆ. ಇಲ್ಲಿ ಹೇಗೆ ಅಂದ್ರೆ ನಿವಾರಣೆ ಆಗುತ್ತೆ ಅಂತಂದ್ರೆ, ಈಗ ನೋಡೋಣ ಅದು ಡೀಟೇಲ್ಸ್ ಹೇಗೆ ನಿವಾರಣೆ ಆಗುತ್ತೆ ಎಲ್ಲ ಆ ಒಂದು ಪಾಪದ ಕ್ರಿಯೆಗಳು. ಒಬ್ಬ ವ್ಯಕ್ತಿ ಭಗವಂತನ ಸೇವೆಯಲ್ಲಿ ನಿರತನಾದಾಗ ಏನಾಗತ್ತೆ ಅಂತಂದ್ರೆ, ಅವನ ದೇಹ, ಮನಸ್ಸು ಮತ್ತು ಎಲ್ಲ ಇಂದ್ರಿಯಗಳು ಭಗವಂತನ ಆ ಅತೀಂದ್ರಿಯ ಗುಣಗಳಿಂದ ಆಕರ್ಷಿತವಾಗತ್ತೆ. ಭಗವಂತನಿಗೆ ತುಂಬಾ ಗುಣಗಳು, ತುಂಬಾ ಅಂದ್ರೆ ಅತೀಂದ್ರಿಯ ಗುಣಗಳಿವೆ, ಲೆಕ್ಕವಿಲ್ಲದಷ್ಟು ಅತೀಂದ್ರಿಯ ಗುಣಗಳಿವೆ. ಅದನ್ನ ನಾವು ನೋಡಿದ್ದೇವೆ. ಆ ಗುಣಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಕ್ಕಂತಹ ಭಕ್ತರು ಆಕರ್ಷಿತರಾಗುತ್ತಾರೆ. ಇದು ಹೇಗೆ ಆಗತ್ತೆ ಕೇಳಿದ್ರೆ, ಆಕರ್ಷಿತ ಆದಾಗ ಈಗ ಎಲ್ಲಾ ಪಾಪಗಳನ್ನ ನಿವಾರಣೆ ಹೇಗ್ ಮಾಡ್ತಾನೆ ಅಂತ. ಈಗ ಒಬ್ಬನು ಈ ರೀತಿಯಾಗಿ ಭಕ್ತಿ ಸೇವೆಯಲ್ಲಿ ಭಕ್ತಿ ಸೇವೆಯ ಪಥದಲ್ಲಿ ಇರ್ತಾನೆ ಮತ್ತು ಅವನು ಈ ರೀತಿಯ ಪಾಪಗಳನ್ನೆಲ್ಲ ಭಗವಂತನ ಅನುಗ್ರಹದಿಂದ ನಿವಾರಿಸ್ಕೊಳ್ತಾನೆ. ಪಾಪಗಳೊಂದೇ ಅಲ್ಲ, ಭಕ್ತಿ ಸೇವೆಗೆ ಬರ್ತಕ್ಕಂತಹ ಅಡ್ಡಿ ಆತಂಕಗಳು, ನಾವು ಭಕ್ತಿ ಸೇವೆ ಮಾಡುವಾಗ ಅನೇಕ ಅಡ್ಡಿ ಆತಂಕಗಳು ಬರ್ತದೆ. ಸೊ ಈ ಎಲ್ಲ ಅಡ್ಡಿ ಆತಂಕಗಳನ್ನ ಮತ್ತು ಅಜ್ಞಾನವನ್ನ ಈ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ತಾ ಇರುವಾಗ ಭಗವಂತನೇ ಅದನ್ನ ನಿವಾರಣೆ ಮಾಡ್ತಾನೆ. ಹೇಗೆ ಕೇಳಿದ್ರೆ, ಭಗವಂತನ ಅನುಗ್ರಹದಿಂದ ನಿಧಾನವಾಗಿ ಎಲ್ಲ ನಿವಾರಣೆ ಆಗತ್ತೆ. ಆಗ ಈ ರೀತಿಯಾಗಿ ಭಕ್ತಿ ಸೇವೆಯಲ್ಲಿ ಬರ್ತಕ್ಕಂಥ ಅಡ್ಡಿ ಆತಂಕಗಳು ನಿವಾರಣೆ ಆದಾಗ ಭಕ್ತನು ಏನ್ ಮಾಡ್ತಾನೆ ಅಂತಂದ್ರೆ, ನವವಿಧ ಭಕ್ತಿಯಲ್ಲಿ ಅವನು ಭಕ್ತಿಯಲ್ಲಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದ್ರೆ ನವವಿಧದಲ್ಲಿ ಯಾವುದಾದ್ರೂ ಒಂದಿರಬಹುದು ಅಥವಾ ಅನೇಕ ವಿಧವಾದ ಭಕ್ತಿಯನ್ನು ಕೂಡ ಮಾಡಬಹುದು. ಅಂದ್ರೆ ಶ್ರವಣ, ಕೀರ್ತನ, ಸ್ಮರಣ, ವಿಷ್ಣುವಿನ ಪಾದ ಸೇವನ, ಅರ್ಚನಾ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ, ಇದರಲ್ಲಿ ಈ ರೀತಿಯ ಭಕ್ತಿಯನ್ನು ಶ್ರವಣದಿಂದ ಶುರು ಮಾಡ್ತಾನೆ. ಅವಾಗ ಏನಾಗುತ್ತೆ, ಈ ಎಲ್ಲ ನವವಿಧ ಭಕ್ತಿಯನ್ನು ಶುರು ಮಾಡಿ ಆಮೇಲೆ ಕೃಷ್ಣ ಪ್ರೇಮದವರೆಗೆ ಅವನು ಹೋಗ್ಬೋದು. ಸೊ ಈ ರೀತಿ ವ್ಯಕ್ತಿ ಪಾಪಗಳೆಲ್ಲ ಹೋದಾಗ ಭಗವಂತನ ಅನುಗ್ರಹದಿಂದ ವ್ಯಕ್ತಿ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಅವಾಗ ಭಗವಂತನ ಅನುಗ್ರಹ ಸಿಕ್ಕುತ್ತೆ. ಭಗವಂತನ ಅನುಗ್ರಹ ಸಿಕ್ಕಿದಾಗ ಕೃಷ್ಣನಲ್ಲಿ ಮೊದಲು ಆಕರ್ಷಿತನಾಗಿ ಅವನು ಆ ಗುಣಗಳಿಂದ ಆಕರ್ಷಿತನಾಗ್ತಾನೆ ಮತ್ತು ಅಲ್ಲಿ ಅವನು ನವವಿಧ ಭಕ್ತಿಯನ್ನು ಮಾಡ್ತಾ ಬರ್ತಾ ಇರ್ತಾನೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಅವನು ಈ ಭೌತಿಕ ತತ್ವಗಳನ್ನು ಬಿಟ್ಟು ಬಿಡ್ತಾನೆ. ಅಂದ್ರೆ ಭೌತಿಕ ತತ್ವಗಳು ಅಂತಂದ್ರೆ ಆ ಭೌತಿಕ ಬದುಕಿನ 4 ತತ್ವಗಳು. ಭಕ್ತಿ ಸೇವೆಯಲ್ಲಿ ಇರ್ತಾನೆ. ಅವನು ಆ ಭಕ್ತಿ ಸೇವೆಯಲ್ಲಿ ಇರುವಾಗ 4 ತತ್ವಗಳಿರುತ್ತಲ್ವಾ, ಅಂದ್ರೆ ಇದರಲ್ಲಿ ಅಂದ್ರೆ ಜೀವನದಲ್ಲಿ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ 4 ಕೂಡ ಐಹಿಕದ ಲೆವೆಲ್ನಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ಈ ಎಲ್ಲ 4 ಕೂಡ ಆ ಭಕ್ತನಾದವನು ಬಿಟ್ಟು ಬಿಡ್ತಾನೆ. ಇದರಲ್ಲಿ ಆಸಕ್ತಿ ಕಡಿಮೆಯಾಗಿ ಆಮೇಲೆ ಏನಾಗುತ್ತೆ ನೋಡೋಣ. ಆಮೇಲೆ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದರಲ್ಲಿ ಅವನಿಗೆ ಆಸಕ್ತಿ ಕಡಿಮೆ ಆದಾಗ ಭಗವಂತನ ಭಕ್ತಿ ಸೇವೆಯಲ್ಲಿ ಹೆಚ್ಚು ಮನಸ್ಸು ತೊಡಗಿಸ್ತಾನೆ. ಇಲ್ಲಿ ಮುಂದೆ ಇದಿಷ್ಟು ಹರಿ ಎಂಬ ಶಬ್ದದ ಅರ್ಥ. ಅದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿದ್ದು ಹರಿ ಎಂಬ ಶಬ್ದದ ಅರ್ಥ ಅಂದ್ರೆ
ಭಕ್ತನಲ್ಲಿ ಅಮಂಗಲವಾದದನ್ನ ಕಳೆಯುತ್ತಾನೆ ಮತ್ತು ಭಕ್ತರ ಭಕ್ತಿ ಸೇವೆಗೆ ಅಡೆತಡೆಗಳು ಬರುತ್ತೆ ಅದನ್ನು ಕಳೀತಾನೆ ಮತ್ತು ಅವನು ದೈವ ಪ್ರೇಮವನ್ನು ಕೊಡ್ತಾನೆ, ಅಪ್ರಾಪಂಚಿಕ ದೈವ ಪ್ರೇಮವನ್ನು ಕೊಡ್ತಾನೆ. ಇದು ಹರಿ ಎಂಬ ಶಬ್ದದ ಮುಖ್ಯವಾದ ಅರ್ಥ. ಈಗ ಆತ್ಮಾರಾಮ ಶ್ಲೋಕದಲ್ಲಿ ಅಪಿ ಮತ್ತು ಚ ಎನ್ನುವ ಶಬ್ದಗಳಿವೆ. ಅವು ಕ್ರಿಯಾವಿಶೇಷಗಳು, ಕ್ರಿಯಾವಿಶೇಷಣಗಳು. ಇದನ್ನ ಯಾವುದೇ ಉದ್ದೇಶಕ್ಕೆ ಸುತ್ತ ನಾವು ಬಳಸಬಹುದು. ಅಪಿ ಮತ್ತು ಚ ಅನ್ನ. ಅಪಿ ಮತ್ತು ಚ, ಇದು ಅಪಿ ಅಥವಾ ಚ ಮತ್ತು ಚ ಅಥವಾ ಮತ್ತು ಎನ್ನುವ ಶಬ್ದ ಒಂದು ನಿರ್ಮಿತಿಗೆ 7 ಬೇರೆ ಬೇರೆ ಅರ್ಥ ಕೊಡುತ್ತೆ. ಈಗ ಚ ಅಂದ್ರೆ ಅದಕ್ಕೆ 7 ಅರ್ಥಗಳಿವೆ. ಒಂದೇ ಒಂದು ಅಕ್ಷರ ಚ, ಆದ್ರೆ ಅದಕ್ಕೆ ಬೇರೆ ಬೇರೆಯಾಗಿ 7 ಅರ್ಥಗಳಿವೆ. ಸೊ ಹಾಗಾಗಿ ಈ ಮತ್ತು ಅಪಿ ಮತ್ತು ಚಾವನ್ನು ಬಳಸಿ ಯಾವ ತರ ಅರ್ಥವನ್ನು ಕೂಡ ಮಾಡಬಹುದು. ಆಮೇಲೆ ಆತ್ಮಾರಾಮದ ಈ ರೀತಿಯಾದ ಆತ್ಮಾರಾಮ ಶ್ಲೋಕದ 11 ಶಬ್ದಗಳ ಭಾವಾರ್ಥವನ್ನು ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಇದಾದ ಮೇಲೆ ಅವರು ಅಂದ್ರೆ ಒಂದೊಂದು ವಿವರದ ಇಂಗಿತಾರ್ಥ, ಒಳ ಮೀನಿಂಗು ಅಂದ್ರೆ ತುಂಬಾ ಡೀಪ್ ಮೀನಿಂಗು ವರ್ಣಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಈಗ ಬ್ರಹ್ಮನ್ ಎಂಬ ಶಬ್ದವನ್ನು ತೆಗೆದುಕೊಂಡ್ರು. ಈ ಬ್ರಹ್ಮನ್ ಅಂದರೆ ಶಬ್ದದಲ್ಲಿ ಅಂದ್ರೆ ಬ್ರಹ್ಮನ್ ಅಂತಂದ್ರೆ ಎಲ್ಲ ದೃಷ್ಟಿಗಿಂತ ಅತ್ಯಂತ ಉನ್ನತವಾದದ್ದು ಶಬ್ದ ಬ್ರಹ್ಮನ್ ಶಬ್ದ. ಮತ್ತೆ ಅದು ಪರಮ ಸತ್ಯವನ್ನ ಸೂಚಿಸುತ್ತದೆ. ಹೇಗೆ ಕೇಳಿದರೆ ಪರಮ ಸತ್ಯ ಹೇಳ್ತಕ್ಕಂಥವನು ಅವನು ಎಲ್ಲ ಸತ್ಯಕ್ಕಿಂತ ಮಿಗಿಲಾದದ್ದು. ಅವನು ಆ ಪರಮ ಸತ್ಯನಿಗೆ ಸರಿಯಾದದ್ದು ಅಥವಾ ಬೇರೆ ಯಾವುದೂ ಅದಕ್ಕೆ ಸಮಾನವಾದದ್ದು ಇಲ್ಲ. ಅವನು ಅಸಮೌರ್ಧ್ವ. ಸೊ ಹಾಗಾಗಿ ಇಲ್ಲಿ ಬ್ರಹ್ಮನ್ ಎನ್ನುವ ಶಬ್ದ ಭಗವಂತ ಸಕಲ ಸಂಪತ್ತು ಸಮೃದ್ಧಿಗಳಲ್ಲಿಯೂ ಮಹಾ ಉನ್ನತನಾದವನು. ಹಾಗಾಗಿ ಆ ಭಗವಂತನಿಗೆ ಷಡೈಶ್ವರ್ಯ ಇದೆ. ಅಂದ್ರೆ ಐಶ್ವರ್ಯ, ಬಲ, ಕೀರ್ತಿ, ರೂಪ, ಜ್ಞಾನ, ವಿರಕ್ತಿ. ಈ ಷಡೈಶ್ವರ್ಯದಲ್ಲಿ ಯಾರು ಅವನನ್ನು ಮೀರಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಸ್ವಲ್ಪ ಐಶ್ವರ್ಯ ಇರಬಹುದು, ಸ್ವಲ್ಪ ಬಲ ಇರಬಹುದು, ಸ್ವಲ್ಪ ಕೀರ್ತಿ ಇರಬಹುದು, ಸ್ವಲ್ಪ ರೂಪ ಇರಬಹುದು, ಸ್ವಲ್ಪ ಜ್ಞಾನ ಇರಬಹುದು, ಸ್ವಲ್ಪ ವಿರಕ್ತಿ ಇರಬಹುದು. ಆದರೆ ಯಾರಿಗೂ ಕೂಡ ಪರಿಪೂರ್ಣವಾಗಿ ಈ ಐಶ್ವರ್ಯಗಳು ಇಲ್ಲ. ಆದರೆ ಭಗವಂತನಲ್ಲಿ ಅದು ಈ ಷಡೈಶ್ವರ್ಯಗಳು ಪರಿಪೂರ್ಣವಾಗಿ ಇದೆ. ಹಾಗಾಗಿ ಬ್ರಹ್ಮನ್ ಅನ್ನುವ ಶಬ್ದ ಮುಖ್ಯವಾಗಿ ದೇವೋತ್ತಮ ಪರಮಪುರುಷ ಕೃಷ್ಣನನ್ನು ಸೂಚಿಸುತ್ತದೆ. ವಿಷ್ಣು ಪುರಾಣದಲ್ಲಿ ಕೂಡ ಹೇಳಿದ್ದಾರೆ. ಅದರಲ್ಲಿ ಬ್ರಹ್ಮನ್ ಎಂಬ ಶಬ್ದವನ್ನು ಎಲ್ಲರಿಗೂ ಪರಮೋನ್ನತನಾದವನು ಅಂತ ಸೂಚಿಸ್ಲಿಕ್ಕೆ ಬಳಸಿದ್ದಾರೆ. ಬ್ರಹ್ಮನ್ ಅಂದ್ರೆ ಭಗವಂತನು ಅತ್ಯಂತ ಬೃಹತ್ತಾದವನು. ಭಗವಂತನ ಎತ್ತರಕ್ಕೆ ಯಾರೂ ಇಲ್ಲ. ಅವನು ಮತ್ತೆ ಬೃಹತ್ತಾಗಿ ವಿಸ್ತರಿಸಿಕೊಂಡಿದ್ದಾನೆ. ಅಂದ್ರೆ ಎಲ್ಲ ಕಡೆಗೂ ಅವನು ವ್ಯಾಪಿಸಿಕೊಂಡಿದ್ದಾನೆ. ಅದನ್ನ ನಮಗೆ ಕಲ್ಪಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಆ ಬ್ರಹ್ಮನ್ ಎಷ್ಟು ದೊಡ್ಡದು, ಇದನ್ನ ಯಾರು ಕೂಡ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಈ ದೇವೋತ್ತಮ ಪರಮಪುರುಷನ ಸಾಕ್ಷಾತ್ಕಾರದ ಬಗ್ಗೆ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ಈ ಭಾಗವತದ ಶ್ಲೋಕವನ್ನು ಹೇಳ್ತಾರೆ. ವದಂತಿ ತತ್ವವಿದಸ್ ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದ್ಯತೆ. ಏನ್ ಹೇಳ್ತಾರೆ ಅಂತಂದ್ರೆ, ದೇವೋತ್ತಮ ಪರಮಪುರುಷನ ಸಾಕ್ಷಾತ್ಕಾರವನ್ನು 3 ರೀತಿಯಾಗಿ ಮಾಡ್ಕೊಳ್ಬಹುದು. ಆದರೆ ಅವೆಲ್ಲವೂ ಒಂದೇ. ಹೇಗೆ ಅಂತ ಕೇಳಿದ್ರೆ, ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರ. ಅಂದ್ರೆ ಅದು ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥವನು ಯಾವ ರೀತಿ ಮಾಡ್ತಾನೆ ಅದರ ಮೇಲೆ. ಬ್ರಹ್ಮನ್ ಸಾಕ್ಷಾತ್ಕಾರ ಮತ್ತು ಪರಮಾತ್ಮ ಸಾಕ್ಷಾತ್ಕಾರ ಅಪರಿಪೂರ್ಣವಾದದ್ದು. ಹಾಗಾಗಿ ಇಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥವನು ಭಗವಂತನ ಕಿರಣಗಳು, ಬ್ರಹ್ಮಜ್ಯೋತಿಯ ಕಿರಣಗಳು ಅದರದಷ್ಟೇ ಸಾಕ್ಷಾತ್ಕಾರ ಮಾಡ್ತಾನೆ. ಅವನು ನಿರಾಕಾರ ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ.
ಪರಮಾತ್ಮ ಸಾಕ್ಷಾತ್ಕಾರ ಮಾಡಿದವನು ಭಗವಂತ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ, ಇದನ್ನು ಮಾತ್ರ ತಿಳ್ಕೊತಾನೆ. ಅವನು ಕೂಡ ಭಗವಂತನ ಸಾಕಾರ ರೂಪದಲ್ಲಿ ಅದನ್ನ ಒಂದು ಅಂಶ ಅಷ್ಟೇ ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ. ಸೊ ಇದರಲ್ಲಿ ಅದು ಸತ್ ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ ಸತ್ ಲಕ್ಷಣದ ಸಾಕ್ಷಾತ್ಕಾರ. ಸತ್ ಅಂದ್ರೆ ಶಾಶ್ವತ, ಅಂದ್ರೆ ಪರಮಾತ್ಮ ಸಾಕ್ಷಾತ್ಕಾರ ಸತ್ ಮತ್ತು ಚಿತ್ ಲಕ್ಷಣದ ಸಾಕ್ಷಾತ್ಕಾರ. ಸತ್ ಅಂದ್ರೆ ಶಾಶ್ವತವಾದದ್ದು, ಚಿತ್ ಅಂದ್ರೆ ಜ್ಞಾನಮಯವಾದದ್ದು, ಅಲ್ಲಿ ಆನಂದಮಯ ಇಲ್ಲ. ಭಗವಾನ್ ಸಾಕ್ಷಾತ್ಕಾರ ಅಂದ್ರೆ ಸಂಪೂರ್ಣ ಪರಿಪೂರ್ಣ ಸಾಕ್ಷಾತ್ಕಾರ, ಸತ್ ಚಿತ್ ಮತ್ತು ಆನಂದ ಸಾಕ್ಷಾತ್ಕಾರ. ಆ ಭಗವಾನ್ ಅರ್ತಕ್ಕಂಥ ಭಗವಂತನ ಸಾಕ್ಷಾತ್ಕಾರ, ಅದು ಸಚ್ಚಿದಾನಂದ ಸಾಕ್ಷಾತ್ಕಾರ. ಹಾಗಾಗಿ ಇಲ್ಲಿ ಅವೆಲ್ಲವೂ ಒಂದೇ, ಆದರೆ ಅದನ್ನ ನೋಡುವ ರೀತಿ ಬೇರೆ ಬೇರೆ ಆಗಿರುತ್ತೆ. ಹಾಗಾಗಿ ಪರಮ ಸತ್ಯ ಅಥವಾ ಪರಮೋನ್ನತನಾದ ಕೃಷ್ಣ ಅವನು ನಿತ್ಯ ಪುರುಷ. ನಿತ್ಯ ಪುರುಷ ಅಂದ್ರೆ ಶಾಶ್ವತ. ಮತ್ತು ಇವರು ಜಗತ್ತಿಗೆ ಸೃಷ್ಟಿಯಾಗಕ್ಕೆ ಮೊದಲು ಇದ್ದಾನೆ, ಮುಂದುವರಿದ ಜಗತ್ತು ಈಗ ನಡೆಯುತ್ತಿರುವಾಗಲೂ ಇರ್ತಾನೆ, ಈ ಜಗತ್ತು ನಾಶವಾದ ಮೇಲೂ ಕೂಡ ಕೃಷ್ಣ ಇರ್ತಾನೆ. ಇದನ್ನ ಶ್ರೀಮದ್ ಭಾಗವತದಲ್ಲಿ ಹೇಳಿದ್ದಾರೆ, 2ನೇ ಸ್ಕಂದ 9ನೇ ಅಧ್ಯಾಯದಲ್ಲಿ. ಅಹಂ ಏವಾಸಂ ಏವಾಗ್ರೇ ನ ಅನ್ಯತ್ ಯತ್ ಸತ್ ಅಸತ್ ಪರಂ ಪಶ್ಚಾತ್ ಅಹಂ ಯತ್ ಯತಶ್ಚ ಯೋ ಅವಶಿಷ್ಯೇತ ಸೋ ಅಸ್ಮಿ ಅಹಂ. ಅಂದ್ರೆ ಈ ಸೃಷ್ಟಿಯಾಗಕ್ಕಿಂತ ಮುಂಚೆ ಈ ಐಹಿಕ ಜಗತ್ತುಗಳೆಲ್ಲ ಸೃಷ್ಟಿಯಾಗಿದೆ, ಅದಕ್ಕಿಂತ ಮುಂಚೆ ಕೃಷ್ಣ ಒಬ್ಬನೇ ಇದ್ದ, ಬೇರೆ ಏನು ಕೂಡ ಇರಲಿಲ್ಲ, ಯಾವುದೂ ಇರಲಿಲ್ಲ. ಹಾಗಾಗಿ ಸೃಷ್ಟಿಯಾದ ಮೇಲೆ ಕೂಡ ಅವನು ಇರ್ತಾನೆ, ಎಲ್ಲದರಲ್ಲೂ ಇರ್ತಾನೆ. ಎಲ್ಲದರಲ್ಲೂ ಹೇಗಿರ್ತಾನೆ ಅವನು? ಹರೇ ಕೃಷ್ಣ. ಪರಮಾತ್ಮನಾಗಿ ಅಣುರೇಣು ತೃಣಕಾಷ್ಟ ಎಲ್ಲದರಲ್ಲೂ ಕೂಡ ಪರಮಾತ್ಮನಾಗಿ ಸರ್ವವ್ಯಾಪಿ ಆಗಿದ್ದಾನೆ. ಆಮೇಲೆ ಈಗ ಪ್ರಳಯವಾಯಿತು, ಪ್ರಳಯವಾದ ಮೇಲೆ ಹೇಗಿರ್ತಾನೆ ಅವನು? ಅವನು ಶಾಶ್ವತವಾಗಿರ್ತಾನೆ. ಸೊ ಹಾಗಾಗಿ ಏನು ಅಂತಂದ್ರೆ ಆ ಭಗವಂತ ಸರ್ವವ್ಯಾಪಿ, ಅವನು ಬೃಹತ್ತಾದ ಎಲ್ಲ ಆತ್ಮ. ಅವನು ಬೃಹತ್ತಾದ ಆತ್ಮ ಅಂದ್ರೆ ಪರಮಾತ್ಮ, ಅಂದ್ರೆ ಎಲ್ಲ ಆತ್ಮಗಳ ಆತ್ಮ. ಅವನು ಸರ್ವವ್ಯಾಪಿ. ಸರ್ವವ್ಯಾಪಿ ಅಂದ್ರೆ ಎಲ್ಲ ಕಡೆಗೂ ಹರಡ್ಕೊಂಡಿದ್ದಾನೆ, ಅವನಿಲ್ಲದ ಜಾಗವೇ ಇಲ್ಲ. ಅವನು ಗೋಲೋಕದಲ್ಲಿದ್ದಾನೆ, ಕೃಷ್ಣನಾಗಿದ್ದಾನೆ. ಆಮೇಲೆ ವೈಕುಂಠ ಧಾಮಗಳಲ್ಲಿ ನಾರಾಯಣನಾಗಿದ್ದಾನೆ. ಆಮೇಲೆ ಐಹಿಕ ಲೋಕಗಳಲ್ಲಿ ಅವನು ವಿಸ್ತಾರ ಮಾಡ್ಕೊಂಡಿದ್ದಾನೆ, ವಿಷ್ಣು ಆಗಿದ್ದಾನೆ, ಪರಮಾತ್ಮನಾಗಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಸರ್ವವ್ಯಾಪಿ ಅವನು ಸರ್ವ ಸಾಕ್ಷಿ, ಎಲ್ಲಕ್ಕೂ ಕೂಡ ಅವನು ಸಾಕ್ಷಿ. ಯಾಕೆಂತಂದ್ರೆ ಅವನು ಅವನಿಗೆ ಯಾವ ಅಂದ್ರೆ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಎಲ್ಲ ಕಾಲದಲ್ಲೂ ಸದಾ ಇರುವುದರಿಂದ ಅವನು ಇದಕ್ಕೂ ಸರ್ವ ಸಾಕ್ಷಿ, ಪ್ರತಿಯೊಂದಕ್ಕೂ ಸಾಕ್ಷಿ, ಪರಮಾತ್ಮನಾಗಿ ಸಾಕ್ಷಿ. ಅವನು ಉಪದೃಷ್ಟ, ಹನುಮಂತ. ಮತ್ತೆ ಎಲ್ಲದರ ಪರಮೋನ್ನತ ರೂಪವೂ ಅವನೇ ಆಗಿದ್ದಾನೆ. ಅವನದು ಎಲ್ಲರಿಗಿಂತ ಉನ್ನತವಾದ ರೂಪ. ಸೊ ಹಾಗಾಗಿ ಅವನು ಪರಮಾತ್ಮ, ಅವನು ಸರ್ವವ್ಯಾಪಿ, ಅವನು ಸರ್ವಸಾಕ್ಷಿ ಮತ್ತು ಪರಮೋನ್ನತ ರೂಪ. ಹಾಗೆ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಆತ್ಮ ಹೇಳ ಶಬ್ದ ಬಗ್ಗೆನೂ ಕೂಡ ಹೇಳ್ತಾರೆ. ಆತ್ಮ ಅಂತಂದ್ರೆ ಅದು ಪರಮ ಸತ್ಯ ಕೃಷ್ಣನನ್ನು ಸೂಚಿಸುತ್ತದೆ ಅಂತ. ಅಂದ್ರೆ ಪರಮ ಆತ್ಮ, ಅವನು ಪರಮಾತ್ಮ. ಈಗ ಪರಮ ಸತ್ಯದ ಪರಮೋನ್ನತ ಸಿದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಅಂದ್ರೆ ಆಧ್ಯಾತ್ಮದಲ್ಲಿ ಉನ್ನತವಾದ ಸಿದ್ಧಿಯನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 3 ಪಾರಮಾರ್ಥಿಕ ಮಾರ್ಗಗಳಿದೆ ಅಂತ ಹೇಳ್ತಾರೆ. ಈ 3 ಪಾರಮಾರ್ಥಿಕ ಮಾರ್ಗಗಳು ಅಂದ್ರೆ ಜ್ಞಾನ ಮಾರ್ಗ, ಹಠಯೋಗ ಮಾರ್ಗ, ಭಕ್ತಿ ಸೇವಾ ಮಾರ್ಗ. ಇದು ನಮಗೆಲ್ಲ ಗೊತ್ತೇ ಇದೆ. ಜ್ಞಾನ ಮಾರ್ಗ, ಹಠಯೋಗ ಮಾರ್ಗ ಅಂದ್ರೆ ಅಷ್ಟಾಂಗ ಯೋಗ ಮಾರ್ಗ, ಭಕ್ತಿ ಸೇವಾ ಮಾರ್ಗ. ಈ 3 ಮಾರ್ಗಗಳಲ್ಲಿ ನಡೆಯುವರು ಪರಮ ಸತ್ಯವನ್ನು ಬೇರೆ ಬೇರೆ ರೂಪಗಳಲ್ಲಿ ಕಾಣುತ್ತಾರೆ. ಅಂದ್ರೆ ಜ್ಞಾನ ಮಾರ್ಗವನ್ನು ಹಿಡಿದವರು ನಿರಾಕಾರ ಬ್ರಹ್ಮನ್, ಯೋಗದ ಮಾರ್ಗ ಹಿಡಿದವರು ಅವನನ್ನು ಸ್ಥಾನಿಕ ಪರಮಾತ್ಮನಾಗಿ ಕಾಣುತ್ತಾರೆ. ಭಕ್ತಿ ಸೇವಾ ವಿಧಾನವನ್ನು ಅನುಸರಿಸುವವರು ಅವನನ್ನು ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ.
ಹಾಗಾಗಿ ಇಲ್ಲಿ ನಾವು ಬ್ರಹ್ಮನ್ ಅಂತಂದ್ರೆ ಅವನು ಕೃಷ್ಣನಲ್ಲ. ಈ ಬ್ರಹ್ಮನ್ ಹೇಳೋ ಶಬ್ದ ಅವನು ಕೃಷ್ಣನಲ್ಲದೆ ಬೇರೆ ಏನನ್ನೂ ಸೂಚಿಸುವುದಿಲ್ಲ. ಹಾಗಾಗಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ತುಂಬಾ ಅದನ್ನ ಡೀಟೇಲ್ ಆಗಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮನ್ ಅಂದ್ರೆ ಕೃಷ್ಣನೇ, ಬೇರೆ ಯಾರೂ ಅಲ್ಲ. ಆದರೆ ಕೃಷ್ಣನ ಆ ಒಂದು ಮೈಯಿಂದ ಸ್ಫುರಣ ಆಗ್ತಕ್ಕಂಥ, ದೇಹದಿಂದ ಸ್ಫುರಿಸುತ್ತಿರುವ ಬ್ರಹ್ಮಜ್ಯೋತಿಯ ಕಿರಣಗಳು. ಹಾಗಾಗಿ ಯಾವ ವ್ಯಕ್ತಿ ಯಾವ ಮಾರ್ಗವನ್ನು ಅನುಸರಿಸುತ್ತಾನೆ, ಜ್ಞಾನ ಮಾರ್ಗವನ್ನು ಮಾಡ್ತಾನೋ, ಅನುಸಾರ ಮಾಡ್ತಾನೋ, ಅಥವಾ ಅಷ್ಟಾಂಗ ಯೋಗ ಮಾರ್ಗವನ್ನು ಅನುಸರಿಸ್ತಾನೋ, ಅಥವಾ ಭಕ್ತಿ ಸೇವಾ ಮಾರ್ಗವನ್ನು ಹಿಡಿತಾನೋ, ಆ ಪ್ರಕಾರವಾಗಿ ಭಗವಂತನ ಆ ಒಂದು ಸಾಕ್ಷಾತ್ಕಾರ 3 ರೀತಿಯ ಹಂತದಲ್ಲಿ ಇರುತ್ತದೆ. ಹರೇ ಕೃಷ್ಣ. ಭಕ್ತಿ ಸೇವೆಯಲ್ಲಿ ಎಷ್ಟು ಭಾಗಗಳಿವೆ? ಹರೇ ಕೃಷ್ಣ. ಹರೇ ಕೃಷ್ಣ. ಭಕ್ತಿ ಸೇವೆಯಲ್ಲಿ ಎಷ್ಟು ಭಾಗಗಳಿವೆ? 3 ಮಾತಾಜಿ ಹೇಳಿ. ಸಾಧನಾ ಭಕ್ತಿ, ಭಾವ ಭಕ್ತಿ, ಪ್ರೇಮ ಭಕ್ತಿ. ಪ್ರೇಮ ಭಕ್ತಿ. ಹರೇ ಕೃಷ್ಣ. ಸೊ ಇಲ್ಲಿ ಭಕ್ತಿ ಸೇವೆಯಲ್ಲಿ ಮುಖ್ಯವಾಗಿ 2 ಭಾಗಗಳಿವೆ. ಪ್ರಾರಂಭದ ಭಕ್ತಿ, ವಿಧಿ ಭಕ್ತಿ, ಅಂದರೆ ಸಾಧನಾ ಭಕ್ತಿ. ಸಾಧನಾ ಭಕ್ತಿ ಅಂತಂದ್ರೆ ಅದು ನಿಯಂತ್ರಕ ತತ್ವಗಳನ್ನು ಅನುಸರಿಸಿ ಮಾಡುವ ಭಕ್ತಿ ಸೇವೆ. ಆಮೇಲೆ 2ನೆಯದು ರಾಗಭಕ್ತಿ, ಅಂದರೆ ಶುದ್ಧ ಪ್ರೇಮದ ಭಕ್ತಿ ಸೇವೆ. ಇವೆರಡು ಮುಖ್ಯವಾದ ಭಕ್ತಿ ಸೇವೆಗಳು. ಇಲ್ಲಿ ನೋಡೋಣ, ಅಂದ್ರೆ ಈ ರೀತಿ ಭಕ್ತಿ ಸೇವೆ ಮಾಡಿದವರಿಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅಂತ. ದೇವೋತ್ತಮ ಪರಮ ಪುರುಷ ಪರಮ ಸತ್ಯ, ಇದು ನಮ್ಗೆ ತಿಳ್ಕೊಂಡಿದ್ದೇವೆ. ಆದರೆ ಅವನ ವಿವಿಧ ಶಕ್ತಿಗಳ ವಿಸ್ತರಣೆಗಳಂತೆ ಅವನು ಅಭಿವ್ಯಕ್ತಿಗೊಳ್ಳುತ್ತಾನೆ. ಹೇಗೆ ಅಂತಂದ್ರೆ ಇಲ್ಲಿ ಯಾವ ರೀತಿ ಅವನ ವಿಸ್ತರಣೆ ಆಗ್ತಾ ಹೋಗುತ್ತೆ, ಆ ರೀತಿ ಅವನು ಅಭಿವ್ಯಕ್ತನಾಗ್ತಾನೆ. ಅಂದ್ರೆ ಭಕ್ತಿ ಸೇವಾ ಅಂದ್ರೆ ವಿಧಿ ಭಕ್ತಿ ಮಾಡುವವರು, ಅಂದ್ರೆ ಸಾಧನ ಭಕ್ತಿ ಮಾಡುವವರು ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡಿ ಅವರಿಗೆ ಅಂತಿಮವಾಗಿ ಆಧ್ಯಾತ್ಮಿಕ ಜಗತ್ತಿನ ವೈಕುಂಠ ಲೋಕಗಳನ್ನು ಅವರು ಸೇರ್ತಾರೆ. ವಿಧಿ ಭಕ್ತಿ ಮಾಡಿದವರು ಅಥವಾ ವೈಧಿ ಭಕ್ತಿ ಮಾಡಿದವರು. ಆಮೇಲೆ ರಾಗಭಕ್ತಿ ಮಾಡಿದ ಆ ಒಂದು ರಾಗಭಕ್ತಿ ಅಂದ್ರೆ ಅವರು ಮಾಡ್ತಕ್ಕಂಥದ್ದು ಸ್ವಪ್ರೇರಿತ ಭಕ್ತಿ. ಅದನ್ನ ಮಾಡಿದರೆ ಅವರು ಕೃಷ್ಣ ಲೋಕ ಅಥವಾ ಗೋಲೋಕ ವೃಂದಾವನವನ್ನು ಸೇರುತ್ತಾರೆ. ಅಂದ್ರೆ ಆ ರಾಗಭಕ್ತಿ ಅಂದ್ರೆ ಶುದ್ಧ ಪ್ರೇಮದ ಭಕ್ತಿ ಸೇವೆ. ಅವರು ಆಧ್ಯಾತ್ಮಿಕ ಜಗತ್ತಿನ ಅತ್ಯಂತ ಎತ್ತರದ ಲೋಕ ಕೃಷ್ಣ ಲೋಕ ಅಥವಾ ಗೋಲೋಕಕ್ಕೆ ಹೋಗುತ್ತಾರೆ. ಹಾಗಾಗಿ ನಾವೇನ್ ತಿಳ್ಕೊಬೇಕು ಅಂತಂದ್ರೆ, ಶುದ್ಧ ಭಕ್ತರಲ್ಲಿ ಅವರು ಸ್ವಪ್ರೇರಣೆಯಿಂದ ಮಾಡ್ತಕ್ಕಂಥವರು ಅವರು ಗೋಲೋಕಕ್ಕೆ ಹೋಗ್ತಾರೆ. ಗೋಲೋಕಕ್ಕೆ ಹೋಗುವುದು ಸುಲಭ ಅಲ್ಲ. ವೈಧಿ ಭಕ್ತಿ ಮಾಡ್ತಕ್ಕಂಥವರು ವೈಕುಂಠ ಲೋಕಗಳಿಗೆ ಹೋಗ್ತಾರೆ. ಇದನ್ನ ಅಂದ್ರೆ ಅದು ಅವರ ಗಮ್ಯ. ಇದನ್ನ ನಾವು ಚೆನ್ನಾಗಿ ತಿಳ್ಕೋಬೇಕು. ಅಂದ್ರೆ ಗೋಲೋಕಕ್ಕೆ ಹೋಗುವುದು ಅಂತಂದ್ರೆ ಅದು ಕಷ್ಟ ಸಾಧ್ಯವಾದ ಕೆಲಸ. ಕೇವಲ ಸ್ವಪ್ರೇರಣೆಯಿಂದ ಮಾಡ್ತಕ್ಕಂಥ ಭಕ್ತಿ ಸೇವೆ ಮಾಡ್ತಕ್ಕಂಥವ್ರು ಮಾತ್ರ ಹೋಗ್ತಾರೆ. ವೈಧಿ ಭಕ್ತಿ ಮಾಡಿದವರು ಬೇರೆ ವೈಕುಂಠ ಲೋಕಗಳಿಗೆ ಹೋಗ್ತಾರೆ. ಈಗ ಆಧ್ಯಾತ್ಮವಾದಿಗಳನ್ನ 3 ವರ್ಗಗಳಾಗಿ ವಿಂಗಡಿಸಬಹುದು. ಇದನ್ನ ಹೇಗೆ ಅಂತ ನೋಡೋಣ. ಅಂದ್ರೆ ಅಕಾಮ ಅಂತಂದ್ರೆ ಅವನಿಗೆ ಯಾವುದೇ ಬಗೆಯ ಲೌಕಿಕ ಅಪೇಕ್ಷೆ ಇಲ್ಲದವರು ಅಕಾಮ ಭಕ್ತ. ಲೌಕಿಕ ಅಪೇಕ್ಷೆಗಳಿಲ್ಲ. ಆಮೇಲೆ ಮೋಕ್ಷ ಕಾಮ ಅಂದ್ರೆ ಏನು? ಹರೇ ಕೃಷ್ಣ. ಮೋಕ್ಷ ಕಾಮ ಅಂದ್ರೆ ಯಾರು ಮೋಕ್ಷ ಕಾಮದ ಬಯಕೆ ಇಟ್ಕೊಂಡವರು? ಈ ಪ್ರಾಪಂಚಿಕ ಯಾತನೆಗಳಿಂದ ಬಿಡುಗಡೆ ಪಡಿಬೇಕು ಅಂತ ಯಾರು ಆತರ ಇಟ್ಕೊಂಡಿರ್ತಾರೆ? ಮೆಟೀರಿಯಲ್ ಲೈಫ್ ಅಲ್ಲಿ ಇರೋರು ಮಾತಾಡಿ. ಮೆಟೀರಿಯಲ್ ಲೈಫ್ ಲೌಕಿಕ ಜನ, ನಿರಾಕಾರವಾದಿಗಳು. ಮೋಕ್ಷ ಕಾಮ ಇಟ್ಕೊಂಡಿರೋರು ನಿರಾಕಾರವಾದಿಗಳು ಮತ್ತೆ ಮಾಯಾವಾದಿಗಳು. ಓಕೆ. ಯೋಗಿಗಳು.
ಓಕೆ. ಆಮೇಲೆ ಸರ್ವಕಾಮ ಇಟ್ಕೊಂಡವರು ಹರೇ ಕೃಷ್ಣ. ಈ ಪ್ರಪಂಚದಲ್ಲಿ ಎಲ್ಲಾ ಸುಖನು ನಾನೇ ಅನುಭವಿಸ್ಬೇಕು ಅಂತ ಯಾರು ಅನ್ಕೊಂಡಿರ್ತಾರ ಅವ್ರು. ಅಂದ್ರೆ ಅವರು ಐಹಿಕ ಅಪೇಕ್ಷೆಗಳು ಇರ್ತಕ್ಕಂಥವರು. ಅವರು ಏನ್ ಮಾಡ್ತಾರೆ, ಸರ್ವಕಾಮ, ಎಲ್ಲಾ ಪ್ರಪಂಚದ ಸುಖವನ್ನು ಅನುಭವಿಸ್ಬೇಕು ಅಂತ ಸರ್ವಕಾಮ ಇಟ್ಕೊಂಡವರು ಕರ್ಮಿಗಳು. ಇಲ್ಲಿ ಅಕಾಮ ಅಂತ ಹೇಳ್ತಕ್ಕಂಥದ್ದು ಭಕ್ತರು. ಅವರಿಗೆ ಅವರಿಗೆ ಯಾವ ಇಚ್ಛೆ ಇಲ್ಲ, ಲೌಕಿಕವಾದ ಬಯಕೆಗಳಿಲ್ಲ. ಮೋಕ್ಷ ಕಾಮ ಅಂದ್ರೆ ನಿರಾಕಾರವಾದಿಗಳು, ಮಾಯಾವಾದಿಗಳು. ಸರ್ವಕಾಮ ಅಂತಂದ್ರೆ ಇಲ್ಲಿ ಕರ್ಮಿಗಳು. ಸೊ ಅವರು ಎಲ್ಲ ಪ್ರಾಪಂಚಿಕವಾದ ಎಲ್ಲಾ ರೀತಿಯ ಸುಖವನ್ನ ಪಡಲಿಕ್ಕೆ ನೋಡ್ತಾರೆ. ಆದರೆ ಏನ್ ಹೇಳಿದ್ದಾರೆ ಶ್ಲೋಕದಲ್ಲಿ ನಮಗೆ, ಅಲ್ಲಿ ಭಾಗವತಂ 2ನೇ ಸ್ಕಂದ 3ನೇ ಅಧ್ಯಾಯದ ಶ್ಲೋಕ, ಅಕಾಮಃ ಸರ್ವಕಾಮೋ ವಾ ಮೋಕ್ಷ ಕಾಮ ಉದೀರದೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಅಂದ್ರೆ ಬುದ್ಧಿವಂತನಾದವನು, ಅತ್ಯಂತ ಬುದ್ಧಿವಂತ ಯಾರಿರ್ತಾನೆ ಅವನೇನ್ ಮಾಡ್ತಾನೆ, ಎಲ್ಲ ಅಪೇಕ್ಷೆಗಳು ಇಲ್ದೇನೂ ಇರ್ಲಿ, ಅವನು ಅಕಾಮ ಮಾಡಿರ್ಬೋದು, ಅವನು ಮೋಕ್ಷ ಕಾಮ ಇರ್ಬೋದು, ಅಥವಾ ಸರ್ವಕಾಮ ಇರಬಹುದು. ಅವನು ಯಾವುದೇ ಕಾಮ ಬಯಕೆ ಇರಲಿ ಅಥವಾ ಇಲ್ಲದೆ ಇರಲಿ, ಬುದ್ಧಿವಂತನಾದವನು ಏನ್ ಮಾಡ್ತಾನೆ ಅಂದ್ರೆ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಇದು ಇಂಪಾರ್ಟೆಂಟ್. ಯಾಕೆ ಅಂತ ಕೇಳಿದ್ರೆ ನೋಡಿ, ಮುಂದೆ ಹೇಳ್ತಾರೆ, ಯಾವುದೇ ಬಗೆಯ ಆಧ್ಯಾತ್ಮಿಕ ಕ್ರಿಯಾ ಚಟುವಟಿಕೆಯಿಂದಲೂ ಎಂದರೆ ಕಾಮ್ಯ ಕರ್ಮದಿಂದ, ಜ್ಞಾನಾರ್ಜನೆಯಿಂದ ಅಥವಾ ಹಠಯೋಗದಿಂದ ವ್ಯಕ್ತಿ ಶ್ರೇಷ್ಠ ಸಿದ್ಧಿಯನ್ನು ಪಡೆಯಲಾರನು. ಇದು ಈಗ ನನಗೆ ಹೇಳಿ, ನೀವು ಕಾಮ್ಯ ಕರ್ಮದಿಂದ ಏನು ಸಿದ್ಧಿ ಆಗುತ್ತೆ? ಶ್ರೇಷ್ಠ ಸಿದ್ಧಿ ಆಗೋಲ್ಲ ಅಂತ ಹೇಳ್ತಾರೆ. ಕಾಮ್ಯ ಕರ್ಮದಿಂದ ಏನು ಸಿದ್ಧಿಯನ್ನು ಪಡೆಯಬಹುದು? ಹರೇ ಕೃಷ್ಣ. ಯಾರು ಹೇಳ್ತೀರಿ? ಕೈ ಎತ್ತಿ. ಈ ದೇಹ ಇದು ಲೌಕಿಕದ್ದು ಮಾತ್ರ ಸುಖ ಪಡಿಬಹುದು. ಲೌಕಿಕ ಸುಖ. ಮತ್ಯಾರು ಬೇರೆಯವರು? ಇಂದ್ರಿಯ ತೃಪ್ತಿ ಪಡೆಯಬಹುದು. ಇಂದ್ರಿಯ ತೃಪ್ತಿ ಪಡೆಯಬಹುದು. ಹರೇ ಕೃಷ್ಣ. ಓಕೆ, ನೆಕ್ಸ್ಟ್ ಹೇಳಿ, ಜ್ಞಾನದಿಂದ ಏನನ್ನು ಪಡಿಬಹುದು? ಅಂದ್ರೆ ಸ್ವಲ್ಪ ಶ್ರೇಷ್ಠ ಸಿದ್ಧಿ. ಏನ್ ಸಿದ್ಧಿ? ಶ್ರೇಷ್ಠ ಸಿದ್ಧಿ, ಅಷ್ಟಸಿದ್ಧಿಗಳು ಅಣಿಮ ಮಹಿಮ ಅಂದ್ರೆ ಜ್ಞಾನದಿಂದ ಬರುತ್ತಾ ಅಷ್ಟಸಿದ್ಧಿ? ಜ್ಞಾನದಿಂದ ಅವರು ಆತ್ಮ ಯಾರು, ಭಗವಂತ ಯಾರು ಅಂತ ತಿಳ್ಕೊಳ್ಳೋ ಪರಮಾತ್ಮನ ಸ್ಟೇಜ್ಗೆ ಹೋಗ್ತಾರ. ಹಠಯೋಗದಿಂದ ಏನ್ ಸಿಗುತ್ತೆ? ಹಠಯೋಗದಿಂದ ಸಿದ್ಧಿಗಳು ಸಿಗ್ಬೋದು. ಕಾಮ್ಯ ಕರ್ಮದಿಂದ ಏನ್ ಸಿಕ್ಕತ್ತೆ? ನಾವು ಐಕದಲ್ಲಿ ಇರುವಾಗ ಐಕ ಇಂದ್ರಿಯ ಭೋಗದ ಎಲ್ಲ ತೃಪ್ತಿ ಪಡ್ಲಿಕ್ಕಾಗಿ ಐಕ ಭೋಗಗಳು ಸಿಗ್ತೇವೆ ಇವರಿಗೆ. ಆಮೇಲೆ ಅವರಿಗೆ ದೇಹ ಅಂತ್ಯ ಆದ ಮೇಲೆ ಸ್ವರ್ಗಲೋಕ ಸಿಕ್ಕಬಹುದು ಈ ಕಾಮ್ಯ ಕರ್ಮದಿಂದ. ಸೊ ಇದ್ದಾಗ ಇಂದ್ರಿಯ ತೃಪ್ತಿ, ಈ ದೇಹ ಅಳಿದ ಮೇಲೆ ಮತ್ತೆ ಸ್ವರ್ಗಲೋಕ ಸಿಕ್ಬಹುದು. ಆಮೇಲೆ ಜ್ಞಾನಾರ್ಜನೆಯಿಂದ ಮುಕ್ತಿ, ಅಂದ್ರೆ ನಿರಾಕಾರ ಬ್ರಹ್ಮನಲ್ಲಿ ಅವರು ಲೀನವಾಗ್ತಕ್ಕಂಥದ್ದು. ಹಠಯೋಗದಿಂದ ಅಷ್ಟಸಿದ್ಧಿಯನ್ನು ಪಡೆಯಬಹುದು. ಆದ್ರೆ ಇವು ಯಾವುದು ಶ್ರೇಷ್ಠ ಸಿದ್ಧಿ ಅಲ್ಲ. ಇಲ್ಲಿ ಈ ಕಾಮ್ಯ ಕರ್ಮದಿಂದ, ಜ್ಞಾನಾರ್ಜನೆಯಿಂದ, ಹಠಯೋಗದಿಂದ ವ್ಯಕ್ತಿ ಶ್ರೇಷ್ಠ ಸಿದ್ಧಿ ಪಡೆಯೋದಿಲ್ಲ. ಹಾಗಾದ್ರೆ ಈ ಶ್ರೇಷ್ಠ ಸಿದ್ಧಿ ಪಡಲಿಕ್ಕೆ ಏನ್ ಮಾಡ್ಬೇಕು? ಭಕ್ತಿ ಸೇವೆ ಮಾಡ್ಬೇಕು ಮಾತಾಜಿ. ಭಕ್ತಿ ಸೇವೆ ಮಾಡಿದ್ರೆ, ಭಕ್ತಿ ಸೇವೆ ಮಾಡ್ಬೇಕು ಮಾತಾಜಿ. ಇದೆಲ್ಲದರ ಜೊತೆಗೆ ಭಕ್ತಿ ಇದ್ರೆ ಸೇವೆ ಮಾಡ್ಬೇಕು. ಆಯ್ತು ಮಾತಾಜಿ, ಜ್ಞಾನಾರ್ಜನೆಯಿಂದ ಅವನ್ಗೆ ಏನ್ ಸಿಗುತ್ತೆ ಅದ್ ಸ್ವಲ್ಪ ಹೇಳಿ. ಜ್ಞಾನಾರ್ಜನೆಯಿಂದ ಅವರು ಏನ್ ಮಾಡ್ತಾರೆ? ಮುಕ್ತಿ ಪಡ್ಕೊಳಕ್ ನೋಡ್ತಾರೆ, ಸಾಯುಜ್ಯ ಮೋಕ್ಷ, ಬ್ರಹ್ಮನ್ನಲ್ಲಿ ಒಂದಾಗುವುದು. ಈಗ ಏನಾಗುತ್ತೆ ಅಂತಂದ್ರೆ ಇದೆಲ್ಲದರ ಜೊತೆ ಈಗ ಕಾಮ್ಯ ಕರ್ಮ, ಜ್ಞಾನಾರ್ಜನೆ, ಹಠಯೋಗ, ಇದರಿಂದ ಶ್ರೇಷ್ಠವಾದದ್ದು ಸಿಕ್ಕೋದಿಲ್ಲ. ಯಾವುದು ಶ್ರೇಷ್ಠವಾದದ್ದು? ಶ್ರೇಷ್ಠ ಸಿದ್ಧಿ ಯಾವುದು? ಪ್ರೇಮ ಭಕ್ತಿ. ಧಾಮಕ್ಕೆ ಹೋಗೋದು, ಧಾಮಕ್ಕೆ ಹೋಗೋದು, ಗೋಧಾಮಕ್ಕೆ ಹೋಗೋದು. ಗೋಧಾಮ. ಸೊ ಕೃಷ್ಣ ಪ್ರೇಮ. ಓಕೆ, ಕೃಷ್ಣ ಪ್ರೇಮ ಮತ್ತೆ ಭಕ್ತಿ ಸೇವೆಯೇ ಅದು ಶ್ರೇಷ್ಠವಾದದ್ದು. ಹಾಗೆ ಅನನ್ಯವಾದ ಭಕ್ತಿ ಸೇವೆ ಮತ್ತು ಕೃಷ್ಣ ಪ್ರೇಮ. ಸೊ ಹಾಗಾಗಿ ಈ ಭಕ್ತಿ ಸೇವೆಗೆ ಹೋಲಿಸಿದರೆ ಇವೆಲ್ಲ ಆಧ್ಯಾತ್ಮಿಕ ಪ್ರಕ್ರಿಯೆಗಳು ಅದು ಮೇಕೆಯ ಗಡ್ಡದ ಕೆಚ್ಚಲುಗಳಂತೆ. ಇದನ್ನ ಕೇಳಿದ್ದೀರಾ? ಮೇಕೆಯ ಗಡ್ಡದ ಕೆಚ್ಚಲುಗಳು ಅಂತ.
ಮೇಕೆ ಗಡ್ಡದ ಮೇಲೆ, ಮೇಕೆ ಅಂದ್ರೆ ಕುರಿ, ಅದು ಆಡಲ್ವಾ, ಆಡ್. ಆಡಿನ ಇದಕ್ಕೆ ಏನಿರ್ತದಂತೆ, ಆಡಿನ ಮೇಕೆಗೆ ಇದಿರ್ತದೆ ಅಂತೆ, ಅಂದ್ರೆ ಕೆಚ್ಚಲುಗಳು ಇರ್ತದೆ, ನಿಪ್ಪಲ್ಸ್ ಇರ್ತದೆ. ಅದಕ್ಕೆ ಅಜಗಲ ಸ್ತನ ನ್ಯಾಯ ಅಂತ ಹೇಳ್ತಾರೆ. ಅಜಗಲ ಸ್ತನ ನ್ಯಾಯ. ಅದನ್ನು ಹಿಂಡಿದ್ರೆ ಹಾಲು ಬರುತ್ತಾ? ಇಲ್ಲ ಇಲ್ಲ ಬರಲ್ಲ ಮಾತಾಜಿ. ಎತ್ತ ತರನ ಮಾತಾಜಿ, ಆಕ್ಸ್ ತರ? ಅಲ್ಲ, ಮೇಕೆ ಅಂದ್ರೆ ಅದು ಆಡು. ಹ್ಮ್. ಹತ್ತದ ಗಂಟ್ಲ ಹತ್ರ ಇರುತ್ತ ಎರಡು. ಅದಕ್ಕೆ ಇಲ್ಲಿ ಇರ್ತದೆ, ಗಡ್ಡದ ಹತ್ರ ಇಲ್ಲಿ ಇರ್ತದೆ ಅಂತ ಇಲ್ಲ. ಅದನ್ನ ಗಡ್ಡದ ಹತ್ರ ಇಲ್ಲಿ ಇರ್ತದೆ. ಅದನ್ನ ನಾವು ಎಳೆದ್ರೆ ಅದರಲ್ಲಿ ಏನು, ಅದನ್ನ ಹಿಂಡಿದ್ರೆ ಹಾಲು ಬರೋದಿಲ್ಲ. ಸೊ ಹಾಗಾಗಿ ಇದೇನಂತ ಹೇಳಿದ್ರೆ, ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ಹಾಗೆ ಅಂದ್ರೆ ತಾನು ಕೈಗೊಳ್ಳುವ ಪ್ರಕ್ರಿಯೆಯಿಂದ ನಿಜವಾದ ಸಿದ್ಧಿಯನ್ನು ಬಯಸುವವನು ಕೃಷ್ಣನ ಭಕ್ತಿ ಸೇವೆಯನ್ನು ಕೈಗೊಳ್ಳಬೇಕು. ಅಂದ್ರೆ ಈ ಜ್ಞಾನಾರ್ಜನೆ ಮಾಡಿ ಕಾಮ್ಯಕರ್ಮದಿಂದ, ಜ್ಞಾನಾರ್ಜನೆಯಿಂದ, ಹಠಯೋಗದಿಂದ ಏನಾಗುದಿಲ್ಲ, ನಮಗೆ ಪೂರ್ಣ ಸಿದ್ಧಿ ಸಿಕ್ಕೋಲ್ಲ, ಅಂದ್ರೆ ಶ್ರೇಷ್ಠ ಸಿದ್ಧಿ ಸಿಕ್ಕೋಲ್ಲ. ಶ್ರೇಷ್ಠ ಸಿದ್ಧಿ ಅಂದ್ರೆ ಕೃಷ್ಣ ಪ್ರೇಮ, ಕೃಷ್ಣನ ಒಂದು ಪಡ್ಕೊಳ್ಳೋದು, ಆಧ್ಯಾತ್ಮಿಕ ಗೋಲೋಕ ಅವರ ಪಡ್ಕೊಳ್ಳೋದು, ಅದು ಸಿಕ್ಕೋದಿಲ್ಲ. ಅದು ಭಕ್ತಿ ಸೇವೆಯಿಂದ ಮಾತ್ರ ಸಿಕ್ಕುತ್ತೆ. ಸೊ ಹಾಗಾಗಿ ನಾವು ಸುಮ್ಮನೆ ಆ ಮೇಕೆ ಗಡ್ಡದಲ್ಲಿದ್ದ ಕೆಚ್ಚಲನ್ನು ಹಿಂಡಿ ಹಾಲು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಿಜವಾದ ಸಿದ್ಧಿಯನ್ನು ಬಯಸುವ ಏನ್ ಮಾಡ್ಬೇಕು, ಕೃಷ್ಣನ ಭಕ್ತಿ ಸೇವೆಯನ್ನು ಕೈಗೊಳ್ಳಬೇಕು. ಭಗವದ್ಗೀತೆಯಲ್ಲಿ ಹೀಗೆಂದು ಹೇಳಿದೆ, ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಏನು ರೀತಿ 4 ರೀತಿಯ ಪುಣ್ಯ ಜೀವಿಗಳು ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ತಾ ಇರ್ತಾರೆ. ಸೊ ಈ 4 ರೀತಿಯ ಪುಣ್ಯ ಜೀವಿಗಳು ಅಂತಂದ್ರೆ, ಅಂದ್ರೆ ಆರ್ತರು ಅಂತಂದ್ರೆ ಅವರು ಕಷ್ಟದಲ್ಲಿರುವವರು. ಮತ್ತೆ ಅರ್ಥಾರ್ಥಿ ಅಂದ್ರೆ ಸಂಪತ್ತನ್ನು, ಹಣವನ್ನು ಅಪೇಕ್ಷಿಸುವವರು. ಆಮೇಲೆ ಜಿಜ್ಞಾಸು ಜಿಜ್ಞಾಸುಗಳು ಅಂದ್ರೆ ತಿಳ್ಕೊಳ್ಳೋಕೆ ಕುತೂಹಲ ಇರ್ತಕ್ಕಂಥವ್ರು. ಪರಮ ಸತ್ಯದ ಜ್ಞಾನವನ್ನು ಅರಸ್ತಾ ಇರುವವರು ಜ್ಞಾನಿಗಳು. ಸೊ ಇವರು ಇಷ್ಟು ಜನ ಭಗವಂತನ ಭಕ್ತಿ ಸೇವೆ ಮಾಡ್ತಾರಂತೆ. ಇದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಮುಖ್ಯವಾಗಿದ್ದು ಸುಕೃತಿನಃ ಅಂತ, ಇಲ್ಲಿ ಸುಕೃತಿನೋ ಅರ್ಜುನ ಅಂತ ಹೇಳಿದ್ದಾರೆ. ಇಲ್ಲಿ ಸುಕೃತಿಗಳು ಅಂತ ಆ ಶಬ್ದ ತುಂಬಾ ಮುಖ್ಯ. ಸುಕೃತಿನ ಆಳದು ಅಂದ್ರೆ ನಿಯಂತ್ರಕ ತತ್ವಗಳನ್ನು ಪಾಲಿಸದಿದ್ದರೆ ಮನುಷ್ಯನ ಜೀವನ ಒಂದೇ, ಪ್ರಾಣಿ ಜೀವನಕ್ಕೂ ಏನಾದ್ರೂ ವ್ಯತ್ಯಾಸ ಏನಿದೆ? ಮನುಷ್ಯನ ಜೀವನಕ್ಕೂ ಪ್ರಾಣಿ ಜೀವನಕ್ಕೂ ಏನ್ ವ್ಯತ್ಯಾಸ ಇದೆ? ಹರೇ ಕೃಷ್ಣ. ಮನುಷ್ಯನಿಗೆ ಧರ್ಮವನ್ನು ಪಾಲಿಸು. ನಾವು ಆಹಾರ ನಿದ್ರೆ ಮೈತನ ಮಾಡ್ತೀವಿ, ಆ ಪ್ರಾಣಿಗಳು ಹಂಗೆ ಮಾಡ್ತವೆ ಮಾತಾಜಿ. ವ್ಯತ್ಯಾಸ ಏನಿದೆ ಅಂತ ನಾನು ಕೇಳಿದ್ದೇನೆ. ಮನುಷ್ಯನಿಗೆ ಬುದ್ಧಿ ಇದೆ, ಪ್ರಾಣಿಗೆ ಬುದ್ಧಿ ಇರುವುದಿಲ್ಲ. ಆಹಾರ ನಿದ್ರಾ ಭಯಮೈಥುನಂಚ ಪಶುಬೀರ್. ಮನುಷ್ಯನ್ಗೆ ಧರ್ಮವನ್ನ ಪಾಲನೆ ಮಾಡೋದು ಒಂದು ಅಧಿಕಾರ. ಸೊ ಮನುಷ್ಯರಿಗೂ ಪ್ರಾಣಿಗಳಿಗೂ ಇರ್ತಕ್ಕಂತ ಮುಖ್ಯವಾದ ಒಂದು ವ್ಯತ್ಯಾಸ ಅಂತಂದ್ರೆ, ಮನುಷ್ಯ ಧಾರ್ಮಿಕ ಜೀವನ ಇದೆ ಮನುಷ್ಯನಿಗೆ. ಸೊ ಧರ್ಮ ಒಂದೇ ಅವರಿಬ್ಬರನ್ನು ಪ್ರತ್ಯೇಕಿಸುತ್ತದೆ. ಪ್ರಾಣಿಗಳಿಗೆ ಧರ್ಮ ಇಲ್ಲ, ಆದ್ರೆ ಮನುಷ್ಯನಿಗೆ ಇದೆ ಧರ್ಮ. ಈಗ ನಾವು ತಿಳ್ಕೋಬೇಕು, ಧಾರ್ಮಿಕ ಜೀವನ ಅಂದ್ರೆ ಏನು? ಧಾರ್ಮಿಕ ಜೀವನ ಅಂದ್ರೆ ವರ್ಣಾಶ್ರಮ ತತ್ವಗಳನ್ನ ಪಾಲಿಸುವುದು ಧಾರ್ಮಿಕ ಜೀವನ. ಅದನ್ನ ಭಗವಂತ ನಮಗೆ ಕೊಟ್ಟಿದ್ದಾರೆ. ಅಂದ್ರೆ ವರ್ಣಾಶ್ರಮವನ್ನ 4 ವರ್ಣಗಳು, 4 ಆಶ್ರಮಗಳು. 4 ವರ್ಣಗಳು ಅಂದ್ರೆ ಯಾವುದು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. 4 ಆಶ್ರಮಗಳು ಅಂದ್ರೆ ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ, ಸನ್ಯಾಸ. ವರ್ಣಾಶ್ರಮ ಆಚರವತ ಪುರುಷೇಣ ಪರಹ ಪುಮಾನ್ ವಿಷ್ಣುರ್ ಆರಾಧ್ಯತೆ ಪಂಥ ನಾಣ್ಯತ್ ತತ್ ತೋಷ ಕಾರಣಂ. ಅಂದ್ರೆ ಇಲ್ಲಿ 4 ವಿಧವಾದ ವರ್ಣಗಳು, 4 ವಿಧವಾದ ಆಶ್ರಮಗಳು. ಅದನ್ನ ನಾವು ತರಬೇತಿ ಪಡ್ಕೊಳ್ಬೇಕು ಅಂತ ಹೇಳ್ತಾರೆ. ತರಬೇತಿ ಅಂತಂದ್ರೆ, ಈಗ ಒಬ್ಬ ವ್ಯಕ್ತಿ ಒಬ್ಬ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಲಾಯರ್ ಆಗ್ಬೇಕು ಅಂದ್ರೆ ಅವನಿಗೆ ಟ್ರೈನಿಂಗ್ ಸಿಕ್ಬೇಕಲ್ವಾ ಕಾಲೇಜಲ್ಲಿ. ಹರೇ ಕೃಷ್ಣ. ಹೌದು ಮಾತಾಜಿ. ಅದೇ ತರಹ ಒಬ್ಬ ವ್ಯಕ್ತಿ ವರ್ಣಾಶ್ರಮ ಧರ್ಮದಲ್ಲಿ ಅಂದ್ರೆ ಈ 4 ರೀತಿಯ ವರ್ಣ, 4 ರೀತಿಯ ಆಶ್ರಮ, ಅದರಲ್ಲಿ ತನ್ನ ಸ್ಥಾನ ಏನು ಅಂತ ತಿಳ್ಕೊಬೇಕಾದ್ರೆ ಅವನಿಗೂ ಕೂಡ ಏನ್ ಬೇಕು? ಅವನಿಗೂ ಕೂಡ ಟ್ರೈನಿಂಗ್ ಬೇಕಾಗುತ್ತೆ, ತರಬೇತಿ ಬೇಕಾಗುತ್ತೆ. ಈ ತರಬೇತಿ ಎಲ್ಲಿ ಸಿಕ್ಕುತ್ತೆ? ಗುರುಕುಲದಲ್ಲಿ ಸಿಕ್ಕುತ್ತೆ. ಸೊ ಹಾಗಾಗಿ ಈ ತರಬೇತಿ ಇಲ್ಲದೆ ಹೋದರೆ ಅವನಿಗೆ ಏನಾಗುತ್ತೆ?
ಅವನಿಗೆ ವಿದ್ಯೆ ಇದ್ದಂಗೆ ಆಗುದಿಲ್ಲ, ಅವನು ಅವಿದ್ಯಾವಂತನ ತರ ಆಗ್ಬಿಡ್ತಾನೆ. ಯಾವುದರಲ್ಲಿ? ಈ ವರ್ಣಾಶ್ರಮ ಧರ್ಮ ಪಾಲನೆಯಲ್ಲಿ ಅವನಿಗೆ ಅವಿದ್ಯಾವಂತನ ತರ ಆಗ್ಬಿಡ್ತಾನೆ, ಮತ್ತೆ ಅನ್ರೆಗ್ಯುಲೇಟೆಡ್ ಆಗ್ಬಿಡ್ತಾನೆ, ಅನಿಯಂತ್ರಿತ ಆಗ್ಬಿಡ್ತಾನೆ. ಸೊ ಹಾಗಾಗಿ ಅನಿಯಂತ್ರಿತ ಮತ್ತು ಅವಿದ್ಯಾವಂತ ಈ ವರ್ಣಾಶ್ರಮ ಧರ್ಮದಲ್ಲಿ ಇದ್ರೆ ಅವನಿಗೆ ಮತ್ತು ಪ್ರಾಣಿತರ ಆಗ್ಬಿಡ್ತಾನೆ ಅವನು ಕೂಡ. ಸೊ ಹಾಗಾಗಿ ವರ್ಣಾಶ್ರಮ ಧರ್ಮದಲ್ಲಿ ನಾವು ಧಾರ್ಮಿಕ ಜೀವನ ಮಾಡ್ಬೇಕು ಅಂದ್ರೆ ವರ್ಣಾಶ್ರಮ ಧರ್ಮ ಭಗವಂತ ಕೊಟ್ಟಿದ್ದಾನೆ, ಅದನ್ನ ಪಾಲನೆ ಮಾಡ್ಲಿಕ್ಕೆ ನಮಗೆ ಟ್ರೈನಿಂಗ್ ತಗೋಬೇಕು. ನಾವು ಯಾವ ಗುಣಕ್ಕೆ, ನಾವು ಯಾವ ಗುಣ ನಮ್ಮಲ್ಲಿದೆ ಮತ್ತು ನಾವು ಯಾವ ಕರ್ಮವನ್ನು ಮಾಡ್ತೇವೆ ಅದರ ಮೇಲೆ ಈ ಎಲ್ಲ ವರ್ಣಾಶ್ರಮ ಧರ್ಮ ನಿಂತಿದೆ. ಸೊ ಹಾಗಾಗಿ ಇಲ್ಲಿ 4 ವಿಧದ ಜನ ಭಗವಂತನ ಹತ್ರ ಬರ್ತಾರೆ, ಅದನ್ನ ನೋಡಿದ್ವು. ಈ 4 ವಿಧದ ಜನರಲ್ಲೂ ಆಮೇಲೆ ಅವರು ಭಕ್ತಿ ಸೇವೆಗೆ ತೊಡಗುತ್ತಾರೆ. ಇದಕ್ಕೆ ಉದಾಹರಣೆ ಅಂತಂದ್ರೆ ಇಲ್ಲಿ ಆರ್ತೋ ಅಂದ್ರೆ ದುಃಖದಲ್ಲಿ ಬಂದಿರತಕ್ಕಂಥದ್ದು. ಅಂದ್ರೆ ಗಜೇಂದ್ರ ಅವನೇನ್ ಮಾಡ್ದ, ಅವನ ದುಃಖದಲ್ಲಿ ಇದ್ದಿದ್ದ, ಅವನ ಕಾಲಿಗೆ ಏನಾಗಿತ್ತು, ಆ ಮೊಸಳೆ ಹಿಡ್ಕೊಂಡ್ಬಿಟ್ಟಿತ್ತು, ಅದು ಬಾಯಿ ಕಚ್ಚಿ ಗಟ್ಟಿ ಹಿಡ್ಕೊಂಡಿತ್ತು. 1000 ವರ್ಷ ಅವನು ಏನ್ ಮಾಡ್ದ, ಅಲ್ಲಿ ಯುದ್ಧ ಮಾಡಿದ. ಯುದ್ಧ ಅಂದ್ರೆ ಅದ್ರ ಸೆಣಸಾಡಿದ, ಬಿಡಿಸ್ಕೊಳ್ಳಿಕ್ಕಾಗಿ ಆಗಲಿಲ್ಲ. ಆಗ ಭಗವಂತ ಬಂದ, ಅವನ ಆರ್ತನಾಗಿ ಭಗವಂತನನ್ನ ಕರೆದ. ಯಾರು? ಗಜೇಂದ್ರ. ಅವಾಗ ಭಗವಂತ ಬಂದು ಆ ಮೊಸಳೆನ ಕತ್ತರಿಸ್ತಾರೆ ಮತ್ತು ಗಜೇಂದ್ರನಿಗೆ ಮೋಕ್ಷ ಕೊಡ್ತಾನೆ. ಸೊ ಇದಕ್ಕೆ ಗಜೇಂದ್ರ ಆಮೇಲೆ ಅವನು ಭಕ್ತನಾಗ್ತಾನೆ, ಅವನು ಭಕ್ತಿ ಸೇವೆ ಮಾಡ್ತಾನೆ. ಅದೇ ತರಹ ಧ್ರುವ, ಅವನಿಗೂ ಕೂಡ ಅವನು ಅರ್ಥಾರ್ಥಿಯಾಗಿ ಬಂದ. ಅರ್ಥಾರ್ಥಿ ಅಂದ್ರೆ ಹಣ, ಒಂದು ಸಂಪತ್ತಿಗಾಗಿ ಬಂದ. ಅವನಿಗೆ ರಾಜ್ಯ ಬೇಕಾಗಿತ್ತು. ತನ್ನ ಅಜ್ಜ ಅಂದ್ರೆ ಅವನ ತಂದೆ ಉತ್ತಾನಪಾದ, ಅವನ ಅಜ್ಜ ಸ್ವಯಂಭುವಮ್ಮನು, ಅವನ ಅಜ್ಜನ ತಂದೆ ಬ್ರಹ್ಮ. ಸೊ ಬ್ರಹ್ಮನಿಗಿಂತಲೂ ದೊಡ್ಡ ಸ್ಥಾನ ಅವನಿಗೆ ಬೇಕಾಗಿತ್ತು. ಅದಕ್ಕೆ ಅವನು ಬಂದಿದ್ದ ಭಗವಂತನ ಪ್ರಾರ್ಥನೆ ಮಾಡ್ಲಿಕ್ಕೆ. ಆದ್ರೆ ಆಮೇಲೆ ಭಗವಂತನ ದರ್ಶನ ಆದ ಮೇಲೆ ಅವನಿಗೆ ಏನಾಯ್ತು, ಭಕ್ತನಾದ ಅವನು. ನನಗೆ ಯಾವುದು ಬೇಡ, ಸ್ವಾಮಿನ್ ಕೃತೋಸ್ಮಿ, ನಾನು ಕೃತಾರ್ಥನಾದೆ, ನನಗೆ ಏನು ವರನ್ನ ಯಾಚಿ, ನನಗೇನು ವರ ಬೇಡ ಅಂತ ಹೇಳ್ತಾನೆ. ಸೊ ಹಾಗಾಗಿ ಇಲ್ಲಿ ಅವರು ಬರ್ತಾರೆ, ಅರ್ಥಾರ್ಥಿಯಾಗಿ ಬರ್ತಾರೆ, ಆರ್ತರಾಗಿ ಬರ್ತಾರೆ. ಆದರೆ ಅವರು ಸಕಾಮ ಭಕ್ತರು ಅವರು. ಆದರೆ ಆಮೇಲೆ ಅವರು ಅಕಾಮ ಭಕ್ತರಾಗ್ತಾರೆ, ಭಗವಂತನ ಭಕ್ತಿ ಸೇವೆಯಲ್ಲಿ ನಿಲ್ತಾರೆ. ಆಮೇಲೆ ಜ್ಞಾನಿ ಮತ್ತು ಜಿಜ್ಞಾಸು. ಜ್ಞಾನಿ ಅಂತಂದ್ರೆ ಇಲ್ಲಿ ಜ್ಞಾನಿಗಳು ಅಂತ, ಮತ್ತೆ ಜಿಜ್ಞಾಸುಗಳು ಅಂತಂದ್ರೆ ಯಾರಿದ್ದಾರೆ? ಉದಾಹರಣೆ, ಜಿಜ್ಞಾಸುವಾಗಿ ಭಗವಂತನ ಹತ್ರ ಬರ್ತಕ್ಕಂಥವ್ರು. ಹರೇ ಕೃಷ್ಣ. ಯಾರು ಬಂದಿದ್ದಾರೆ ಜಿಜ್ಞಾಸುವಾಗಿ ಭಗವಂತನ ಹತ್ರ? ನಿರಾಕಾರವಾದಿಗಳು. ಜಿಜ್ಞಾಸುವಾಗಿ ಭಗವಂತನ ಹತ್ರ ಬಂದಿರ್ತಕ್ಕಂಥವ್ರು ಅಂದ್ರೆ ಅಲ್ಲಿ ನೈಮಿಷಾರಣ್ಯದ ಋಷಿಗಳು. ಆಮೇಲೆ ಯಾರು ಜ್ಞಾನಿಯಾಗಿ ಭಗವಂತನ ಹತ್ರ ಬಂದಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಶುಕಮುನಿಗಳು. ಸೊ ಹಾಗಾಗಿ ಇವರು ಮೋಕ್ಷ ಕಾಮ ಭಕ್ತರಾಗಿದ್ರು. ಆಮೇಲೆ ಅವರು ಭಕ್ತಿ ಸೇವೆಯನ್ನ ಮಾಡಿದರು. ಇದು ತುಂಬಾ ಇಂಪಾರ್ಟೆಂಟ್. ಈ ರೀತಿಯ 4 ಬಗೆಯ ಜನ ಪುಣ್ಯವನ್ನು ಮಾಡಿದಾಗ, ಪುಣ್ಯ ಸಂಚಯ ಮಾಡಿದಾಗ ಭಗವಂತನ ಸೇವೆಗೆ ಬರ್ತಾರೆ. ಸೊ ಹಾಗಾಗಿ ಅವರು ಅದರಲ್ಲಿ 2 ಜನ ಆರ್ತರು ಮತ್ತು ಧನಾಕಾಂಕ್ಷೆ ಉಳ್ಳವರನ್ನ ಅವರಿಗೆ ಸಕಾಮ ಭಕ್ತರು ಅಥವಾ ಅಪೇಕ್ಷ ಸಹಿತ ಭಕ್ತರು ಕರೀತಾರೆ. ಉಳಿದ 2 ಜನ ಜಿಜ್ಞಾಸುಗಳು, ಜ್ಞಾನಾರ್ಥಿಗಳು, ಅವರು ಮೋಕ್ಷ ಕಾಮ ಭಕ್ತರು ಅಂತ ಅವರನ್ನ ಕರೀತಾರೆ. ಆದರೆ ಅವರು ಭಗವಂತನ ಹತ್ರ ಬಂದಿರೋದ್ರಿಂದ, ಕೃಷ್ಣನನ್ನು ಪೂಜಿಸ್ತಾ ಇರೋದ್ರಿಂದ ಅವರೆಲ್ಲರೂ ಸುದೈವಿಗಳು ಅಂತ ಕರೀತಾರೆ ಅವರಿಗೆ. ಸೊ ಸುಕೃತಿನ ಅವರು ಸುದೈವಿಗಳು. ಅವ್ರು ಯಾಕೆ ಸುದೈವಿಗಳು ಅಂತಂದ್ರೆ, ಭಗವಂತನ ಹತ್ರ ಬಂದಾಗ ಭಗವಂತ ಅವರನ್ನೆಲ್ಲ ಶುದ್ಧ ಮಾಡಿ ಬಿಡ್ತಾನೆ. ಶುದ್ಧ ಮಾಡಿದಾಗ ಅವರಿಗೆ ಭೌತಿಕ ಇಚ್ಛೆಗಳು ಹೊರಟು ಹೋಗುತ್ತೆ. ಅವರ ಸಕಲ ಕಾಲಕ್ರಮೇಣ ಅವರು ಸಕಲ ಅಪೇಕ್ಷೆಗಳನ್ನು ತೊರೆದು ಭಗವಂತನ ಶುದ್ಧ ಭಕ್ತರಾಗ್ತಾರೆ. ಆಗ ಅವರನ್ನು ಹೆಚ್ಚು ಸುದೈವಿಗಳು ಅಂತ ಮಾಡ್ಬೋದು. ಮೊದಲು ಸುದೈವ, ಭಗವಂತನ ಹತ್ರ ಬರೋದೇ ಸುದೈವ, ಕೃಷ್ಣನ ಹತ್ರ ಹೋಗೋದೇ ಸುದೈವ. ಅಲ್ಲಿಂದ ಹೋದ ಮೇಲೆ ಕೃಷ್ಣ ಅವರನ್ನ ಏನ್ ಮಾಡ್ತಾರೆ, ಅವರ ಅಪೇಕ್ಷೆಗಳು, ಐಹಿಕ ಅಪೇಕ್ಷೆಗಳನ್ನ ತೆಗೆದು ಬಿಡ್ತಾರೆ. ಐಹಿಕ ಅಪೇಕ್ಷೆಗಳು ತೆಗೆದಾಗ ಅವರು ಶುದ್ಧ ಭಕ್ತರಾಗ್ತಾರೆ. ಆಗ ಅವರು ಇನ್ನೂ ಹೆಚ್ಚು ಸುದೈವಿಗಳು ಅಂತ ಹೇಳ್ತಾರೆ. ಇಂತಹ ಅದೃಷ್ಟಶಾಲಿ ಪ್ರಾರಂಭಿಕರು ಕೃಷ್ಣನ ಶುದ್ಧ ಭಕ್ತರ ಸಂಘದಲ್ಲಿ ಅವರು ವಿಕಸಿಸುತ್ತಾರೆ. ಅಂದ್ರೆ ಇಂತಹ ಪ್ರಾರಂಭಿಕ ಭಕ್ತರು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು ಅಂತಂದ್ರೆ ಅವರಿಗೆ ಏನಾಗ್ಬೇಕು, ಭಕ್ತರ ಸಂಘ ಸಿಕ್ಕಬೇಕು.
ಅರ್ಥ ಆಯ್ತಾ? ಹರೇ ಕೃಷ್ಣ. ಭಕ್ತರ ಸಂಘ ತುಂಬಾ ಮುಖ್ಯವಾದದ್ದು ಅಂತ ಇಲ್ಲಿ ನಾವೇನ್ ತಿಳ್ಕೊಬೇಕು ಅಂತಂದ್ರೆ, ಅಂದ್ರೆ ಭಕ್ತರ ಸಂಘ ಎಷ್ಟು ಮುಖ್ಯವಾದದ್ದು ಅಂತ ಹೇಳಿ ನಾವು ತಿಳ್ಕೋಬೇಕು ಅಂತ ಹೇಳಕ್ಕೆ ಶ್ರೀಮದ್ ಭಾಗವತದಲ್ಲಿ ಒಂದು ಶ್ಲೋಕವನ್ನು ಇಲ್ಲಿ ಹೇಳಿದ್ದಾರೆ. ಮೊದಲನೆಯ ಸ್ಕಂದ 10ನೇ ಅಧ್ಯಾಯದ ಶ್ಲೋಕ. ಸತ್ಸಂಗಾನ್ ಮುಕ್ತ ದುಸ್ಸಂಗೋ ಹಾತುಂ ನೋತ್ಸಹತೆ ಬುಧಃ ಕೀರ್ತಮಾನ್ಯಂ ಯಶೋ ಯಸ್ಯ ಸಕೃತ್ ಆಕರ್ಣ್ಯ ರೋಚನಂ. ಇಲ್ಲಿ ಏನಂತಂದ್ರೆ, ಬುದ್ಧಿವಂತನಾದವನು ಶುದ್ಧ ಭಕ್ತರ ಸಂಘ ಮಾಡ್ತಾನೆ. ಬುದ್ಧಿವಂತನಾದವನು ಏನ್ ಮಾಡ್ತಾನೆ? ಶುದ್ಧ ಭಕ್ತರ ಸಂಘ ಮಾಡ್ತಾನೆ. ಮತ್ತು ಆ ಶುದ್ಧ ಭಕ್ತರ ಸಂಘದಲ್ಲಿ ಏನ್ ಮಾಡ್ತಾನೆ? ಕೃಷ್ಣನ ಆ ಲೀಲಾ ಕಾರ್ಯಗಳನ್ನು ಕೇಳ್ತಾನೆ. ಆ ಕೃಷ್ಣನ ಲೀಲಾ ಕಾರ್ಯಗಳನ್ನು ಕೇಳಿ, ಅಂದ್ರೆ ಭಾಗವತಂ, ಭಗವದ್ಗೀತೆ ಇದೆಲ್ಲ ಕೇಳಿ ಏನಾಗುತ್ತೆ? ಕೃಷ್ಣನನ್ನು, ಭಗವಂತನನ್ನು ಅವನು ಅರ್ಥ ಮಾಡ್ಕೊಳ್ತಾನೆ. ಸೊ ಅರ್ಥ ಮಾಡ್ಕೊಂಡ್ಮೇಲೆ ಏನಾಗುತ್ತೆ? ಅವನಿಗೆ ಐಹಿಕದ ಭಕ್ತರ ಸಂಘ ಸಿಕ್ಕಿರೋದ್ರಿಂದ ಐಹಿಕರ ಸಂಘ ಏನಾಗುತ್ತೆ? ಅವನಿಗೆ ದೂರವಾಗಿ ಹೋಗುತ್ತೆ. ಯಾವಾಗ ಭಕ್ತರ ಸಂಘದಲ್ಲಿ ಇದ್ದೇವೆ, ಐಹಿಕರ ಸಂಘ ನಮಗೀಗ ಮಾಡ್ಲಿಕ್ಕೆ ಟೈಮ್ ಉಂಟಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಇಲ್ಲ ಹಾ, ಇಲ್ಲ. ನಮ್ಗೆ ಈ ಅಸೋಸಿಯೇಷನ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರುತ್ತಲ್ವಾ ಮಾತಾಜಿ, ಡಿವೋಟೀಸ್ ಅಸೋಸಿಯೇಷನ್. ಆ ಸಂಘ ಆ ಸಂಘ ಜ್ಞಾಪಕ ಬರಲ್ಲ ಮಾತಾಜಿ. ಆ ಸಂಘದ ಅವಶ್ಯಕತೆನೂ ಬರಲ್ಲ ಅವಾಗ. ಹೌದು, ಬೇಕಾಗಿಲ್ಲ ಮಾತಾಜಿ ಅದು. ಏನೇ ಇಲ್ಲ ಮಾತಾಜಿ ಇವಾಗ. ಏನು ಮಾತಾಜಿ? ಟಿವಿ ಕೂಡ ಸಹ ಇಲ್ಲ ಮಾತಾಜಿ ನಮ್ಗೆ. ಏನು ಇಲ್ಲ ಮಾತಾಜಿ, ಎಲ್ಲ ಸ್ಟಾಪ್. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಶುದ್ಧ ಭಕ್ತರ ಸಂಘ, ಬುದ್ಧಿವಂತನಾದವನು ಶುದ್ಧ ಭಕ್ತರ ಸಂಘ ಮಾಡ್ತಾನೆ. ಶುದ್ಧ ಭಕ್ತರ ಸಂಘದಲ್ಲಿ ಏನ್ ಮಾಡ್ತಾನೆ? ಅವನು ಭಗವಂತನ ಲೀಲಾ ಕಾರ್ಯಗಳನ್ನ ಕೇಳ್ತಾನೆ, ಭಗವದ್ಗೀತೆ ಭಾಗವತ ಕೇಳ್ತಾನೆ. ಅವಾಗ ಭಗವಂತನನ್ನ ಅರ್ಥ ಮಾಡ್ಕೊಳ್ತಾನೆ. ಅದೇ ಅವಾಗ ಏನಾಗುತ್ತೆ? ಐಹಿಕರ ಸಂಘದಿಂದ ದೂರವಾಗುತ್ತೆ. ಅಸತ್ಸಂಗ ತ್ಯಾಗ ಯಹಿ ವೈಷ್ಣವ ಆಚಾರ. ಸೊ ಈ ರೀತಿಯಾಗಿ ಈ ಲೀಲಾ ಕಾರ್ಯಗಳು ಭಗವಂತನದು ಎಷ್ಟು ಮನೋಹರವಾಗಿರುತ್ತೆ ಅಂತಂದ್ರೆ, ಅದನ್ನು ಕೇಳ್ತಾ ಕೇಳ್ತಾ ಇದ್ದಂಗೆ ಆ ಭಗವಂತನ ಸತ್ಯವನ್ನು ಬಿಡ್ಲಿಕ್ಕೆ ಆಗಲ್ಲ. ಈಗ ನಮಗೆ ಭಾಗವತ ಭಗವದ್ಗೀತೆ ಬಿಡ್ಲಿಕ್ಕೆ ಆಗತ್ತಾ? ಇಲ್ಲ ಮಾತಾಜಿ. ಪ್ರತಿ ದಿವಸ ಕೇಳಲೇಬೇಕಲ್ವಾ? ಹೌದು ಮಾತಾಜಿ. ಮಾತಾಜಿ, ಆ time ಏನೋ ಸರಿಯಾಗಿ ಕಳ್ಕೊಂಡಾಗಿರ್ತೀವಿ ಅವತ್ತೆಲ್ಲ. ಹಾ, ಸೊ ಹಾಗಾಗಿ ಅದು ಭಗವಂತ ಬೇರೆ ಅಲ್ಲ, ಭಾಗವತ ಬೇರೆ ಅಲ್ಲ. ಸೊ ಹಾಗಾಗಿ ಇದನ್ನ ಭಕ್ತರ ಸಂಘ ಆಗಿ ನಾವು ಭಗವಂತನ ಲೀಲಾ ಕಾರ್ಯಗಳನ್ನು ಕೇಳಿದಾಗ ಆ ಭಗವಂತನ ಸತ್ಯವನ್ನು ಬಿಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಈಗ ಏನಾಗುತ್ತೆ ಅಂತಂದ್ರೆ, ಭಕ್ತರ ಸಂಘದಿಂದ ಏನಾಗುತ್ತೆ, ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ನಿಧಾನವಾಗಿ ಕೃಷ್ಣ ಪ್ರಜ್ಞೆಗೆ ಬರ್ತಾನೆ ಅಲ್ವಾ? ಹಾಗಲ್ವಾ? ಭಗವಂತ ಹೌದು ಮಾತಾಜಿ. ನಿಧಾನವಾಗಿ ಕೃಷ್ಣ ಪ್ರಜ್ಞೆಗೆ ಬರ್ತಾನೆ. ಅವಾಗ ಏನ್ ನಮ್ಗೆ ಗೊತ್ತಾಗುತ್ತೆ? ಹರೇ ಕೃಷ್ಣ. ಅವಾಗ ನಮ್ಗೇನ್ ಗೊತ್ತಾಗುತ್ತೆ ಕೃಷ್ಣ ಪ್ರಜ್ಞೆಗೆ ಬಂದಾಗ? ಭಗವಂತ ಒಂದೇ ಶಾಶ್ವತ, ಬೇರೆ ಏನು ಇಲ್ಲ. ಇಲ್ಲಿ ಕೃಷ್ಣ ಪ್ರಜ್ಞೆಗೆ ಬಂದಾಗ ಏನ್ ಗೊತ್ತಾಗತ್ತೆ ಅಂತಂದ್ರೆ, ನಮ್ಮ ನಿಜ ಸ್ವರೂಪ ನಾವು ನಾವೆಲ್ಲ ಭಗವಂತನ, ನಾನು ಭಗವಂತನ ನಿತ್ಯ ನಿರಂತರ ಸೇವಕ ಅಂತ ಗೊತ್ತಾಗತ್ತೆ. ಜೀವೇರ ಸ್ವರೂಪ ಹೈ ಕೃಷ್ಣೇರ ನಿತ್ಯ ದಾಸ. ಆಮೇಲೆ ಏನಾಗುತ್ತೆ? ನಾನು ಇಷ್ಟು ದಿವಸ ಯಾರ ದಾಸತ್ವದಲ್ಲಿ ಇದ್ದೇನೆ? ನಾನು ಮಾಯೆಯ ದಾಸನಾಗಿ ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿವರೆಗೆ. ಈಗ ಅದು ತಪ್ಪು ಅಂತ ಗೊತ್ತಾಗುತ್ತೆ. ಏನಂತಂದ್ರೆ, ನಾನು ಈಗ ಕಾಮ, ಲೋಭ, ಕ್ರೋಧ, ಆಮೇಲೆ ಒಡೆತನದ ಭಾವನೆ ಇದನ್ನೆಲ್ಲ ಉಳ್ಕೊಂಡ್ಬಿಟ್ಟಿದ್ದೇನೆ. ಸೊ ಇದರ ದಾಸ ಆಗ್ಬಾರ್ದು ನಾನು. ಇದು ಎಲ್ಲ ಮಾಯೆ. ಈ ಕಾಮ, ಲೋಭ, ಕ್ರೋಧ, ಒಡೆತನ, ಅದು ಬೇಕು ಇದು ಬೇಕು, ಅದೆಲ್ಲ ಮಾಯೆ. ಆ ಮಾಯೆ ದಾಸರಾಗಬಾರ್ದು. ನಾವು ಕೃಷ್ಣನ ದಾಸರಾಗಬೇಕು. ಇದು ಭಕ್ತರ ಸಂಘದಲ್ಲಿ ನಮಗೆ ಮನದಟ್ಟಾಗುತ್ತಂತೆ. ಹೌದಾ? ಹೌದು ಮಾತಾಜಿ. ಆಮೇಲೆ ಈ ಮನೆ, ಈ ಕುಟುಂಬ, ಈ ಸಮಾಜ, ಈ ದೇಶ, ಇವೆಲ್ಲ ಏನಕ್ಕೆ ಕಾರಣ? ಹರೇ ಕೃಷ್ಣ. ಇವೆಲ್ಲ ಏನಕ್ಕೆ ಕಾರಣ? ಅಜ್ಞಾನ ಮಾತಾಜಿ. ಇವೆಲ್ಲ ಅಜ್ಞಾನ, ಮತ್ತೆ ಇವು ಬಂಧನಕ್ಕೆ ಕಾರಣ. ಹಾಗಾಗಿ ಬಂಧನಕ್ಕೆ, ಐಹಿಕ ಬಂಧನಕ್ಕೆ ಕಾರಣ. ಹಾಗಾಗಿ ಈ ಐಹಿಕ ಬಂಧನದಲ್ಲಿ ನಾವು ಸಿಕ್ಕೋಕೊಂಡ್ಬಿಡ್ತೇವೆ. ಈ ಒಂದು ಮನೆ, ಕುಟುಂಬ, ಸಂಸಾರ, ಸಮಾಜ, ದೇಶ, ಇದರ ಒಂದು ಚಕ್ರದಲ್ಲಿ ನಾವು ಏನ್ ಮಾಡ್ತೇವೆ? ಐಹಿಕ ಬಂಧನದಲ್ಲಿ ನಾವು ಸಿಕ್ಕಾಕೊಳ್ತೇವೆ.
ಅವಾಗ ನಮ್ಗೆ ತ್ರಿವಿಧ ಕ್ಲೇಶಗಳು ಉಂಟಾಗುತ್ತೆ. ಸೊ ತ್ರಿವಿಧ ಕ್ಲೇಶಗಳು ಉಂಟಾಗತ್ತೆ. ಆದರೆ ಭಕ್ತರ ಸಂಘದಲ್ಲಿ ನಾವಿದ್ದಾಗ ಶುದ್ಧ ಭಕ್ತರ ಅವರಿಂದ ಭಗವದ್ಗೀತೆ ಕೇಳಿದಾಗ ನಮ್ಗೆ ಏನಾಗುತ್ತೆ, ಇಂದ್ರಿಯ ಭೋಗದಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಹೌದೋ ಅಲ್ವೋ? ಹೌದು ಮಾತಾಜಿ. ಈಗ ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ ನಮ್ಗೆ ಎಷ್ಟು ಇಂದ್ರಿಯ ಭೋಗದಲ್ಲಿ ಆಸಕ್ತಿ ಇತ್ತು, ಈಗ ಎಷ್ಟಿದೆ? ತುಂಬಾ ಕಡಿಮೆ ಆಗಿದೆ ಮಾತಾಜಿ. ಗ್ರಾಜುಯಲಿ ಇನ್ನೂ ಕಡಿಮೆ ಆಗ್ತಾ ಇದೆ. ಈಗ ಏನಾಗುತ್ತೆ ಅಂತ ಕೇಳಿದ್ರೆ, ಈಗ ಇದೇ ತರ ಕೃಷ್ಣನ ಲೀಲೆಗಳನ್ನ ಕೇಳ್ತಾ 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 ಹೋಗ್ಬೇಕು. ನಮ್ಗೆ ಇನ್ನೂ ಕೇಳ್ಬೇಕು ಅಂತ ಅನಿಸುತ್ತಾ? ಅನ್ಸತ್ತೆ ಅನ್ಸುತ್ತೆ ಮಾತಾಜಿ. ಮಾತಾಜಿ. ಹೌದು ಮಾತಾಜಿ. ಈ ರೀತಿಯ ಆಸಕ್ತಿ ಅದು ಸ್ಟಾಪೇ ಆಗುದಿಲ್ಲಂತೆ. ನಮಗೆ ಯಾವತ್ತಿರೋ ಆ ಟೈಮ್ ಬಂದ್ಕೊಳ್ಳೆ, ಕ್ಲಾಸ್ ಟೈಮ್ ಬಂದ್ಕೊಳ್ಳೆ ಹೋಗಿ ಜಾಯಿನ್ ಆಗ್ತೇವೆ ಅಲ್ವಾ? ಸೊ ಹೌದು ಇಂತಹ ಆಸಕ್ತಿ ಅದು ಸ್ಟಾಪ್ ಆಗೋದಿಲ್ಲಂತೆ. ಹೇಗೆ ಕೇಳಿದ್ರೆ, ಗನ್ ಪೌಡರ್ ಇದರಲ್ಲಿ ಏನಾಗಿರುತ್ತೆ ಅಂದ್ರೆ ಗನ್ ಪೌಡರ್ ಆಯುಧ, ಇದರಲ್ಲಿ ಗನ್ನಲ್ಲಿ ಗನ್ ಪೌಡರ್ ಇರುತ್ತೆ. ಆ ಗನ್ ಪೌಡರ್ ಅಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ. ಅಂದ್ರೆ ಅದು ಸ್ಟಾಪೇ ಆಗುದಿಲ್ಲ, ನಾನ್ ಸ್ಟಾಪ್. ಆತರ ಆಸಕ್ತಿ ಕೃಷ್ಣನ ಆ ಲೀಲೆಗಳನ್ನ ಕೇಳಲಿಕ್ಕೆ ಆಸಕ್ತಿ ದಿನಕ್ಕೂ 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 ಹೆಚ್ಚಾಗುತ್ತೆ. ಯಾರ ಸಂಘದಲ್ಲಿ? ಭಕ್ತರ ಸಂಘದಲ್ಲಿ. ಸೊ ಅದಕ್ಕೆ ಶುದ್ಧ ಭಕ್ತರ ಸಂಘ ಅಂದ್ರೆ ಅಷ್ಟು ಪವಿತ್ರವಾದದ್ದು. ಅದಕ್ಕೆ ಯಾವುದಕ್ಕೂ ಹೋಲಿಸ್ಲಿಕ್ಕೆ ಬರಲ್ಲ. ತುಲಯೇವ ಲವೇನಾಪಿ ಅಂದ್ರೆ ಸ್ವರ್ಗ ಒಂದು ಕ್ಷಣ, ಭಕ್ತರ ಒಂದು ಕ್ಷಣವನ್ನ ಸ್ವರ್ಗ ಸುಖಕ್ಕೂ ಹೋಲಿಸ್ಲಿಕ್ಕೆ ಬರೋದಿಲ್ಲಂತೆ. ಸೊ ಹಾಗಾಗಿ ಯಾವುದಕ್ಕೂ ಅದನ್ನು ಹೋಲಿಸ್ಲಿಕ್ಕೆ ಬರೋಲ್ಲ. ಮೋಕ್ಷಕ್ಕಾಗಲಿ ಸ್ವರ್ಗ ಸುಖಕ್ಕಾಗಲಿ ಯಾವುದಕ್ಕೂ ಹೋಲಿಸ್ಲಿಕ್ಕಾಗೋದಿಲ್ಲ. ಆ ಒಂದು ಕ್ಷಣದ ಭಕ್ತರ ಸಂಘದಿಂದ ಜೀವನವೇ ಮಾರ್ಪಾಟಾಗುತ್ತೆ. ಯಾಕಂತಂದ್ರೆ ಅಷ್ಟು ಶಕ್ತಿಯುತವಾದದ್ದು ಶುದ್ಧ ಭಕ್ತರ ಸಂಘ. ಅದಕ್ಕೆ ಸಾಧು ಸಂಘ ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಹಯ. ಸ್ವಲ್ಪ ಒಂದು ಕ್ಷಣದಷ್ಟು ಸಾಧು ಸಂಘ ಎಲ್ಲ ಸಿದ್ಧಿಯರು ನಮಗೆ ತಂದು ಕೊಡುತ್ತೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ, ಈ ತರ ಏನಾಗುತ್ತೆ, ಭಗವಂತ ಇನ್ನೂ ಆಕರ್ಷಕ. ಅವನು ನಮಗೆ ಮತ್ತೆ ಮತ್ತೆ ಆಕರ್ಷಣೆ ಆಗುತ್ತೆ ಕೇಳಬೇಕು ಅಂತ. ಆ ಭಗವಂತ ಯಾರಿಗೆ ಆಕರ್ಷಣೆ ಮಾಡ್ತಾನೆ? ಆ ಮುಕ್ತಾತ್ಮರು, ಆ ಆತ್ಮಾರಾಮರು, ಅಂತವರಿಗೂ ಕೂಡ ಆಕರ್ಷಣೆ ಮಾಡ್ತಾನೆ. ಇನ್ನು ನಮ್ಮಂತಹ ಇವ್ರನ್ನೆಲ್ಲ ಆಕರ್ಷಣೆ ಮಾಡ್ಲಿಕ್ಕೆ ಅಂದ್ರೆ ನಮ್ಮಂತಹ ಭಕ್ತಿಯ ಮಾರ್ಗದಲ್ಲಿ ಇದ್ದು ದಿನನಿತ್ಯ ಕೇಳ್ತಾ ಇದ್ರೆ ನಮಗೂ ಕೂಡ ಆಕರ್ಷಣೆ ಉಂಟಾಗ್ಬಿಡತ್ತೆ. ಆ ಆಕರ್ಷಣೆ ಬಂದಾಗ ನಮಗೆ ಅದನ್ನ ಬಿಡ್ಲಿಕ್ಕಾಗಲ್ಲ. ಯಾರನ್ನ ಬಿಡ್ಲಿಕ್ಕಾಗಲ್ಲ? ಆ ಒಂದು ಭಕ್ತರ ಸಂಘ ಬಿಡ್ಲಿಕ್ಕಾಗಲ್ಲ. ಮತ್ತೆ ಭಕ್ತರ ಸಂಘದಲ್ಲಿ ಇನ್ನೂ ಹೆಚ್ಚು ಕೇಳಬೇಕು ಕೃಷ್ಣ ಕಥೆಗಳನ್ನ ಅಂತ ಆಗತ್ತೆ. ಈ ರೀತಿಯಾಗಿ ಈ ಶ್ಲೋಕವನ್ನ ಯಾವಾಗ ಹೇಳಿದ್ದಾರೆ ಕೇಳಿದರೆ, ಈ ಶ್ಲೋಕ ಸತ್ಸಂಗಾನ್ ಮುಕ್ತ ದುಸ್ಸಂಗೋ ಹಾತುಂ ನೋತ್ಸಾಹತೆ ಬುಧಃ ಕೀರ್ತಿಮಾನಂ ಯಶೋಯಸ್ಯ ಸಕೃತ್ ಆಕರ್ಣ್ಯ ದೂರೋಚನಂ. ಇದನ್ನ ಎಲ್ಲಿ ಹೇಳಿದ್ದಾರೆ ಕೇಳಿದರೆ, ಆ ಪಾಂಡವರ ಯುದ್ಧ ಆದ್ಮೇಲೆ, ಇದು ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ಭಗವಾನ್ ಶ್ರೀಕೃಷ್ಣ ಅವನು ದ್ವಾರಕೆಗೆ ಹೋಗ್ತೇನೆ ಅಂತ ಹೊರಟಿದ್ದಾನೆ. ಆ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಕುಂತಿ ಪ್ರಾರ್ಥನೆ ಮಾಡಿದ್ದಾಳೆ. ಅದೇ ತರ ಉಳಿದ ಪಾಂಡವರು, ಅವರ ಮಕ್ಕಳು, ಅವರಿಗೂ ಕೂಡ ಕೃಷ್ಣನನ್ನು ಬಿಟ್ಟು ಇರುವ ಯೋಚನೆಯನ್ನೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲಂತೆ. ಯಾಕೆ ಕೇಳಿದ್ರೆ, ಅವರಿಗೆ ಭಗವಂತನ ನಿತ್ಯ ಸಂಗಾತಿ ಆಗಿದ್ರು. ಕೃಷ್ಣನ ಜೊತೆಗೆ ಇರೋದು, ಅವನ ಜೊತೆಗೆ ಊಟ ಮಾಡೋದು, ತಿರುಗಾಡೋದು, ಮಾತಾಡೋದು, ನಿತ್ಯ ನೋಡೋದು, ಆಮೇಲೆ ಯುದ್ಧದಲ್ಲೂ ಕೂಡ ಅವನು ಇದ್ದಿದ್ದ. ಇದೆಲ್ಲ ನೋಡ್ಕೊಂಡು ಯುದ್ಧ ಮುಗಿದ ಮೇಲೆ ಅವನು ಹಸ್ತಿನಾಪುರದಿಂದ ಕುರುಕ್ಷೇತ್ರಕ್ಕೆ ಹೋಗ್ತೇನೆ ಅಂತಂದ. ಆ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ದ್ವಾರಕೆಗೆ ಹೋಗ್ತೇನೆ, ಯಾಕಂದ್ರೆ ದ್ವಾರಕೆ ಅವನ ದ್ವಾರಕಾಧೀಶ, ಅಲ್ಲಿ ಹೋಗ್ತೇನೆ ಅಂತ ಹೇಳ್ದ. ಆವಾಗ ಈ ಪಾಂಡವರಿಗೆ ಕೃಷ್ಣ ಬಿಟ್ಟು ಹೋಗ್ತಾನೆ ತಮ್ಮನ್ನ, ಅದನ್ನ ಯೋಚನೆ ಮಾಡ್ಲಿಕ್ಕೆ ಕೂಡ ಆಗ್ತಾ ಇರ್ಲಿಲ್ವಂತೆ ಅಷ್ಟು. ಯಾಕಂದ್ರೆ ಅಷ್ಟು ಭಗವಂತನಿಗೆ ಅವರು ಅಟ್ಯಾಚ್ ಆಗಿದ್ರು. ಆದ್ದರಿಂದ ಶುದ್ಧ ಭಕ್ತ ಭಗವಂತನ ಲೀಲೆಗಳ ಬಗ್ಗೆ ಕೇಳಿ, ಅವನು ಆ ಭಕ್ತನಾದವನು ಭಗವಂತನ ಲೀಲೆಗಳ ಬಗ್ಗೆ ಕೇಳಿ ಆಕರ್ಷಿತನಾಗ್ತಾನೆ. ಇಲ್ಲಿ ಭಗವಂತನ ಲೀಲೆ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಭಗವಂತನ ನಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನ ರೂಪ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನ ಗುಣ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಭಗವಂತನ ಲೀಲೆ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಆ ಒಂದು ಭಗವಂತನ ಬಗ್ಗೆ ಆಕರ್ಷಣೆ ಹೆಚ್ಚಾಗ್ತಾ ಹೋಗ್ತದೆ. ಭಗವದ್ಗೀತೆ ಭಾಗವತ ಕೇಳುವ ಆಕರ್ಷಣೆ ಹೆಚ್ಚಾಗ್ತಾ ಹೋಗ್ತದೆ ಅಂದ್ರೆ ಭಗವಂತನ ಆಕರ್ಷಣೆ ಹೆಚ್ಚಾಗತ್ತೆ. ಸೊ ಹಾಗಾಗಿ ಇಲ್ಲಿ ಭಗವಂತನ ಬಗ್ಗೆ ಕೇಳಲಿಕ್ಕೆ ಅರ್ಹತೆ ಬೇಕಂತೆ. ಅದು ಹೇಗೆ? ಆ ಭಗವಂತನ ಬಗ್ಗೆ, ಭಗವಂತನನ್ನು ಅರ್ಥ ಮಾಡ್ಲಿಕ್ಕೆ ನಮಗೆ ಅರ್ಹತೆ ಬೇಕು. ಯಾವುದು ಅದು ಅರ್ಹತೆ?
ಹರೇ ಕೃಷ್ಣ. ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅರ್ಹತೆ ಬೇಕಂತೆ. ಅಂದ್ರೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋ ಅರ್ಹತೆ ಅಂದ್ರೆ ಭಕ್ತರ ಸಂಘದಲ್ಲಿರುವುದೇ ಅರ್ಹತೆ. ಅರ್ಥ ಆಯ್ತಾ ಹರೇ ಕೃಷ್ಣ? ಭಕ್ತರ ಸಂಘದಲ್ಲಿ ಇಲ್ಲದೆ ಹೋದ್ರೆ ಭಗವಂತನ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ಭಕ್ತರ ಸಂಘದಲ್ಲಿ ಇದ್ದಾಗ ನಮಗೆ ಭಗವಂತ ಅರ್ಥ ಆಗ್ತಾನೆ. ಸೊ ಹಾಗಾಗಿ ಇಲ್ಲಿ ಇಸ್ಕಾನ್ ನಲ್ಲಿ ಭಕ್ತರ ಸಂಘ ಮಾಡಿದ್ದಾರೆ. ಯಾಕೆಂತಂದ್ರೆ ಆ ಭಕ್ತರ ಸಂಘದಲ್ಲಿ ನಮ್ಗೆ ಭಗವಂತ ಅರ್ಥ ಆಗ್ತಾನೆ. ಮತ್ತೆ ಶುದ್ಧ ಭಕ್ತರ ಸಂಘದಿಂದ ಮತ್ತೆ ಭಕ್ತರು ಕೂಡ, ಅನೇಕ ಶುದ್ಧ ಭಕ್ತರು ಕೂಡ ತಯಾರಾಗ್ತಾರೆ. ಮತ್ತೆ ಆ ಶುದ್ಧ ಭಕ್ತರಿಂದ ಅನೇಕ ವ್ಯಕ್ತಿಗಳಿಗೆ ಉಪಯೋಗ ಆಗುತ್ತೆ. ಇಲ್ಲಿ ಏನಿದೆ, ಸರ್ವೋಪಾಧಿ ವಿನಿರ್ಮುಕ್ತೋ ತತ್ಪರತ್ವೇನ ನಿರ್ಮಲಂ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಅಂದ್ರೆ ಆ ಭಗವಂತನನ್ನ ನಾವು ಸೇವೆ ಮಾಡುವುದರಿಂದ ನಮ್ಮ ಎಲ್ಲ ಉಪಾಧಿಗಳನ್ನು ಬಿಟ್ಟು, ನಮ್ಮ ದೇಹಕ್ಕೆ ಉಪಾಧಿ ಇರುತ್ತೆ. ನಾನು ಯಾರು, ನಾನು ಅಂತವ, ನಾನು ಇಂಥವ ಅಂತ ಈ ದೇಹಕ್ಕೆ ಉಪಾಧಿ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನಾವು ನಮ್ಮ ನಿರ್ಮಲವಾಗಿರ್ತಕ್ಕಂತಹ ನಮ್ಮ ಈ ಇಂದ್ರಿಯಗಳಿಂದ ನಾವು ಭಗವಂತನನ್ನ ಸೇವೆ ಮಾಡಿದಾಗ ಅದು ಭಕ್ತಿ ಅಂತ ಅನಿಸ್ಕೊಳ್ಳುತ್ತೆ. ಈಗ ಮುಂದುವರೆದು ಇಲ್ಲಿ ಕೈತವದ ಬಗ್ಗೆ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ಒಂದು 10 ನಿಮಿಷ ಆಗ್ಬೋದು, ಮುಗಿಸೋಣವಾ? ಇಲ್ಲದಿದ್ರೆ ನೋಡಿ ಇಷ್ಟಿದೆ, 10 ನಿಮಿಷಕ್ಕೆ ಆಗುತ್ತೋ ಇಲ್ವೋ ಇದು. ಹರೇ ಕೃಷ್ಣ. ಏನ್ ಮಾಡ್ಬೇಕು ಹೇಳಿ? ನಾಳೆ ಮಾಡಿ ಮಾತಾಜಿ, ಪರವಾಗಿಲ್ಲ. ಏನ್ ಮಾಡ್ಬೇಕು ಹೇಳಿ? ಎಲ್ಲರೂ ಹೇಳ್ದಾಗ ನಾಳೆ ಮಾಡಿ ಮಾತಾಜಿ. ಮಾಡಿ ಮಾತಾಜಿ, ಪರವಾಗಿಲ್ಲ. ಏನಾಗುತ್ತೆ ಗೊತ್ತಾ, ಫಾಸ್ಟ್ ಆಗಿ ಮಾಡ್ಕೋದ್ರೆ ಅರ್ಥ ಆಗಲ್ಲ. ಅದಕ್ಕೆ ನಾನು ಸ್ವಲ್ಪ ನಿಧಾನವಾಗಿ ಮಾಡಿದ್ವಿ. ಇಷ್ಟು ಉಳಿದಿದೆ ನೋಡಿ. ಇನ್ನು 3 ಪೇಜ್ ಇದೆ. ನಾಳೆ ಮಾಡೋಣವಾ? ನಾಳೆ ಮಾಡಿ ಓಕೆ. ಹರೇ ಕೃಷ್ಣ. ನಾನು ಹಾಗಾದ್ರೆ ಸ್ಟಾಪ್ ಮಾಡ್ತೇನೆ. ಹರೇ ಕೃಷ್ಣ.